ಹರೇ ಕೃಷ್ಣ. ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯನ್ನು ನಾವು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಇಲ್ಲಿ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಗುರುಜಿ. ಹರೇ ಕೃಷ್ಣ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಪ್ರಣಾಮ ಮಂತ್ರಗಳು. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಗಣರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಗಣಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕಾಗಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೊ ಇಂದಿನ ತರಗತಿಯಲ್ಲಿ ಯಾವ ಮಂತ್ರ ಮಾಡ್ಬೇಕು ನಾವು? 15ನೇ ಮಂತ್ರ ಪ್ರಭುಜಿ. 15ನೇ ಮಂತ್ರದಲ್ಲಿ 14ರಲ್ಲಿ ಅಂತ ತಿಳ್ಕೊಂಡ್ವಿ. ಹರೇ ಕೃಷ್ಣ ಪ್ರಭುಜಿ. 14ರಲ್ಲಿ ನಾವು ಸಂಭೂತಿ ಅಂದ್ರೆ ಸಂಭೂತಿ ಅಂತಂದ್ರೆ ಈ ಎಲ್ಲಾ ಭಗವಂತನ ಬಗ್ಗೆ ತಿಳ್ಕೊತೀವಿ. ಮುಖ್ಯವಾಗಿ ಭಗವಂತನ ಲೀಲೆ, ರೂಪ, ಆಮೇಲಿಂದ ಅವನ ಗುಣಗಳು ಇವೆಲ್ಲವನ್ನು ನಾವು ತಿಳ್ಕೊತೀವಿ. ಆದ್ರೆ ಅದೇ ವೇಳೆಗೆ ನಾವೇನು ಅಂತಂದ್ರೆ ಈ ಭೌತಿಕ ಲೋಕ ಅಂತ ನಾನು ತಿಳ್ಕೊಳ್ತೀವಿ. ಭೌತಿಕ ಲೋಕದಲ್ಲಿ ಬ್ರಹ್ಮನಿಂದ ಹಿಡಿದು ಒಂದು ಇರುವೆ ಕೂಡ ಈ ಸಾವು ಅಂತ ಅನ್ನೋದು ಸಂಭವಿಸುತ್ತೆ ಅಂತ ಹೇಳ್ಕೊಂಡು ಹೋಗ್ತಾ. ಈ ಸಾವನ್ನು ಮೀರಿ ಯಾರು ಹೋಗ್ಲಾರು. ಬಹುಶಃ ಅಂದ್ರೆ ಜೀವಂತ ಇರೋ ವರ್ಷಗಳು ನಮಗೆ ಬ್ರಹ್ಮನ್ಗೆ ಬಹಳ ವ್ಯತ್ಯಾಸ ಇರ್ಬೋದು. ಅವನು ಮಿಲಿಗಟ್ಲೆ ಬೇಕಾದಷ್ಟು ಇದು ಏನು ಬ್ರಹ್ಮಲೋಕಗಳಿವೆ. ಅಲ್ಲಿರೋ ಸಾಕಷ್ಟು ಜನ ಬ್ರಹ್ಮರಿಗೆ ಕೂಡ ಬಹಳಷ್ಟು ವರ್ಷ ಜೀವಿಸುವ ಒಂದು ಆಸ್ಪದ ಇದೆ. ನಮ್ಗದಿಲ್ಲ. ಅದು ಏನೇ ಆದ್ರೂ ಕೂಡ ಪ್ರತಿಯೊಬ್ಬರು ಇವತ್ತಿನ ಸಹ ನಾಶ ಆಗುವಂಥವ್ರೆ. ಹಂಗಾಗಿ ವಿನಾಶ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋ ಅಂಥದ್ದು ಬಹಳ ಮುಖ್ಯ ಆಗತ್ತೆ ಅಂತ ಹೇಳ್ಕೊಂಡು ಅಂತ. ಈ ಎರಡರ ಮಧ್ಯೆ ಕೂಡ ನಾವು ವ್ಯತ್ಯಾಸವನ್ನು ಕಂಡು ಹಿಡ್ಕೊಂಡು ಯಾವುದನ್ನು ನಾವು ಆರಿಸ್ಕೋಬೇಕು, ಯಾವುದರಲ್ಲಿ ಮುಂದೆ ಹೋಗ್ಬೇಕು ಅಂತ ನಾವು ತಿಳ್ಕೊಂಡ್ರೆ ಈ ಸುಮ್ಮನೆ ಈ ಲೋಕದಲ್ಲಿರುವ ವಿಜ್ಞಾನಿಗಳು ಹೇಳೋ ಅಂಥದ್ದು ಏನೇನೋ ಎಲ್ಲ ಕಂಡು ಹಿಡಿದಿದ್ವಿ, ಮುಂದೆ ಏನು ಅಂತಂದ್ರೆ ಮೃತ್ಯು ಅಥವಾ ಇದು ಏನು ಜರ ಏನು ಮುಪ್ಪು ಮತ್ತೆ ಸಾವು ಇವುಗಳನ್ನ ಕೂಡ ನಾವು ಮೀರಿಸೋ ಅಂಥದ್ದು ಕಂಡು ಹಿಡಿತೀವಿ ಅಂತ ಹೇಳ್ತಾರೆ. ಇದೆಲ್ಲ ಕೂಡ ಹಾರಿಕೆ ಉತ್ತರಗಳು, ಇದ್ರೊಳಗೆ ಅರ್ಥ ಇಲ್ಲ. ಅದರ ಬದಲು ನಾವು ಏನು ಅಂದ್ರೆ ಸರ್ವಶ್ರೇಷ್ಠನಾದ ಪರಾಶಕ್ತಿ ಎನಿಸ್ಕೊಂಡ ಭಗವಂತನನ್ನು ಅವನಿಗೆ ನಾವು ಮೊದಲು ಏನು ಅಂತಂದ್ರೆ ಇದಾಗಬೇಕು. ಏನಾಗಬೇಕು? ಶರಣಾಗತರಾಗಬೇಕು. ಶರಣಾಗತರಾದ್ಮೇಲೆ ನಾವು ಒಂದೊಂದು ವಿಷಯನೂ ತಿಳ್ಕೊತಾ ಒಳ್ಳೆ ಗುರುಗಳನ್ನ ನಾವು 13ನೇ ಶ್ಲೋಕದಲ್ಲಿ ಹೇಳ್ದಂಗೆ ಅವ್ರನ್ನ
ಆರಿಸ್ಕೊಂಡು ಅವರಿಂದ ವಿನಯ ಭಾವದಿಂದ ನಮ್ಗೆ ಇರುವ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೇಳ್ತಾ ಅವ್ರ ಸೇವೆ ಮಾಡ್ತಾ ನಾವು ಏನು ಅಂತಂದ್ರೆ ಗುರುಗಳೇ ಏನು ಅಂದ್ರೆ ಕೃಷ್ಣನ ಇನ್ನೊಂದು ಮುಖ ಅಂತ ತಿಳ್ಕೊಂಡು ನಾವು ಅವರಿಂದ ಎಲ್ಲ ವಿಷಯಗಳನ್ನ ತಿಳ್ಕೊತಾ ಈ ಆಧ್ಯಾತ್ಮಿಕ ಲೋಕದಲ್ಲಿ ನಾವು ನಂಬಿಕೆಯನ್ನಿಟ್ಟುಕೊಂಡು ಮುಂದುವರಿತಾ ಹೋಗ್ಬೇಕು ಅಂತ ಈ ಮಂತ್ರದಲ್ಲಿ ಹೇಳಿದೆ. ಇದು ಸಂಕ್ಷಿಪ್ತವಾಗಿ. ಚೆನ್ನಾಗಿ ಹೇಳಿದ್ರಿ ಹರೇ ಮಾತಾಜಿ. ಹರಿ ಬೋಲ್, ಹರಿ ಬೋಲ್. ಬೇರೆ ಯಾರಾದ್ರೂ ಹೇಳ್ತೀರಾ? ಏನಾದ್ರು ಆಡ್ ಮಾಡ್ತೀರಾ? ಹರೇ ಕೃಷ್ಣ ಗುರುಜಿ. ಹ್ಮ್ ನಮ್ಗೆ ಈ ಮಂತ್ರ ವಿಮೋಚನೆ ಮಾರ್ಗ. ಹ್ಮ್ ಇದನ್ನ ನಿಜವಾಗ್ಲೂ ನಾವು ಆಧ್ಯಾತ್ಮಿಕ ಜ್ಞಾನವನ್ನು ಸುಳ್ಳು ಧಾರ್ಮಿಕ ಮತ್ತು ಲೌಕಿಕ ವಸ್ತುಗಳೊಂದಿಗೆ ಹೋಲಿಸ್ತೇವೆ. ಹ್ಮ್ ಮತ್ತೆ ದೇವತೆಗಳ ಅಥವಾ ನಿರ್ಗುಣ ಬ್ರಹ್ಮನ ಪೂಜೆ ವಿರುದ್ಧ ಎಚ್ಚರಿಕೆ ನೀಡುತ್ತೆ. ನಿಜವಾಗಿ ಪೂಜೆ ದೇವೋತ್ತಮ ಪರಮ ಪುರುಷನಾದ ಶ್ರೀ ಕೃಷ್ಣನ ಕಡೆಗೆ ನಿರ್ದೇಶಿಸಲ್ಪಡಬೇಕು ಎಂದು ಒತ್ತಿ ಹೇಳ್ತಾರೆ. ಮತ್ತೆ ವಿನಾಶ ಸಂಭೂತಿ ಗುರುಗಳ ಅವಶ್ಯಕತೆ ತಿಳಿಸುತ್ತೆ. ನಮಗೆ ಅಹಂಕಾರ ನಿವಾರಣೆ ಆಗಿ ವಿನಯ ಭಾವ ಮೂಡುತ್ತೆ. ಗುರುಗಳಿಗೆ ಶರಣಾಗತನಾಗಬೇಕು. ವಿನಯವಿಲ್ಲದೆ ಜ್ಞಾನನೂ ಸಿಗೋದಿಲ್ಲ. ಮತ್ತೆ ಮಾಯೆಗೆ ಸಿಕ್ಕಿ ಹಾಕಿಕೊಳ್ಳಬಾರದು. ಮತ್ತೆ ಜ್ಞಾನ ಮತ್ತು ಕೃಷ್ಣನಿಗೆ ಶರಣಾಗತನಾಗಬೇಕು. ಮತ್ತೆ ನಮ್ಗೆ ಸಂಭೂತಿ ದೇವೋತ್ತಮ ಪುರುಷವನ್ನು ತಾತ್ಕಾಲಿಕ ಐಹಿಕ ಅಭಿವ್ಯಕ್ತಿ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ. ಈ ಮಂತ್ರ ಉಪದೇಶಿಸ್ತಾರೆ. ನಮ್ಗೆ ಐಹಿಕ ಅಭಿವ್ಯಕ್ತಿಯಿಂದ ಮಾತ್ರ ತಿಳಿಯೋದ್ರಿಂದ ಏನನ್ನೂ ಉಳಿಸಲು ನಮ್ಗೆ ಆಗೋದಿಲ್ಲ. ಆಸ್ಪತ್ರೆ ತೆರೆಯೋದು, ಸ್ಕೂಲ್ಗಳು ಇವೆಲ್ಲ ತೆರೆಯೋದು ಏನು ಉಪಯೋಗ ಇಲ್ಲ. ಅದು ಐಹಿಕ ಪ್ರಪಂಚದ ನಿವಾರಣೆಗೆ ಅಷ್ಟೇ. ಮತ್ತೆ ಭಗವಂತನ ದಿವ್ಯ ನಾಮದ ಮಹಿಮೆನೂ ತಿಳಿಸ್ತಾರೆ. ಐಹಿಕ ಸೃಷ್ಟಿಯನ್ನು ತಿಳಿಸ್ತಾರೆ. ನಿತ್ಯವಾದ ಭಗವಂತನ ನಾಮಕ್ಕೆ ಸೇರಲು ನಮ್ಗೆ ಅವಶ್ಯಕತೆ ಮತ್ತೆ ಸ್ಮರಣೆ ಅದು ಅಗತ್ಯ ಅಂತ ತಿಳಿಸ್ತಾರೆ. ಈ ಮನುಷ್ಯ ದೇವೋತ್ತಮ ಪರಮ ಪುರುಷನಿಂದ ಅವನ ದಿವ್ಯ ನಾಮ, ಐಹಿಕ ಸೃಷ್ಟಿ, ಅದರ ಅನಿತ್ಯ ದೇವತೆಗಳು, ಮಾನವರು ಮತ್ತು ಪ್ರಾಣಿಗಳ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಬೇಕು. ಇವುಗಳನ್ನೆಲ್ಲ ತಿಳ್ಕೊಂಡ್ಮೇಲೆ ಮರಣ ನಮಗೆ ಕ್ಷಣಭಂಗುರ, ಸೃಷ್ಟಿನೂ ಮೀರ್ತಾನೆ. ಮತ್ತು ಭಗವಂತನ ನಿತ್ಯ ಸಾಮ್ರಾಜ್ಯದಲ್ಲಿ ನಾವು ಜ್ಞಾನಾನಂದಗಳ ಶಾಶ್ವತ ಜೀವನವನ್ನು ಅನುಭವಿಸ್ತಾನೆ. ಮತ್ತೆ ಇದನ್ನ ಈ ಮಂತ್ರ ವಿನಾಶದಿಂದ ಮೃತ್ಯುವನ್ನು ಮೀರೋದು ಅಂತ ಭಕ್ತನಿಗೆ ಅರ್ಥವಾಗುತ್ತೆ. ಭಕ್ತ ನಾಶವಾಗೋ ವಸ್ತುಗಳಿಗೆ ಆವಾಗ ಆಸೆನ ಕಡಿಮೆ ಮಾಡ್ತಾರೆ. ಎಲ್ಲವೂ ಅದು ಭಗವಂತನಿಗೆ ಸೇರಿದ್ದು ಅಂತ ತಿಳ್ಕೊಬೇಕು. ಆವಾಗ ನಮ್ಗೆ ಕೃಷ್ಣನ ಶಾಶ್ವತ ಭಕ್ತಿ ಆರಂಭ ಆಗುತ್ತೆ. ಸಕಾರಾತ್ಮಕತೆನೂ ಪ್ರಾರಂಭವಾಗುತ್ತೆ. ಗುರುಜಿ, ಹರೇ ಕೃಷ್ಣ. ಗುರುಜಿ ಚೆನ್ನಾಗಿ ಹೇಳಿದ್ರಿ ಮಾತಾಜಿ, ಚೆನ್ನಾಗಿ ಹೇಳಿದ್ರಿ. ಎಲ್ಲ ಮಾತಾಜಿಗಳು ಚೆನ್ನಾಗಿ ಹೇಳಿದ್ದೀರಾ. ಅಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೋತಾ ಇದ್ದಾರೆ ಅಂತ ಆಯ್ತು. ಸೊ ಹರಿ ಬೋಲ್. ಕೃಷ್ಣನಿಗೆ ಗುರು ಮತ್ತೆ ಕೃಷ್ಣನ ಕೃಪೆ ನಿಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತ ಆ ಗುರು ಮತ್ತೆ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾ ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಸೊ ಇಂದಿನ 13-14ನೇ ಶ್ಲೋಕದಲ್ಲಿ ನಾವು ಭಕ್ತಿ ರಹಿತ ಜ್ಞಾನದ ಒಂದು ಅಪಾಯದ ಬಗ್ಗೆ ತಿಳ್ಕೊಂಡ್ವಿ ಮತ್ತು ವಿನಯ ರಹಿತ ಜ್ಞಾನದ ಬಗ್ಗೆಯನ್ನು ತಿಳ್ಕೊಂಡ್ವಿ. ಮಾಯೆಯಿಂದ ನಮ್ಗೆ ಹೇಗೆ ವಂಚನೆ ಆಗ್ತಾ ಇದೆ ಅನ್ನೋದು ಕೂಡ ನಾವು ತಿಳ್ಕೊಂಡ್ವಿ. ಮತ್ತು ಕೊನೆಗೆ ಪರಮೋಚ್ಚ ಗುರಿ ಏನು ನಮ್ದು, ನಮ್ಮ ಗುರಿ ಏನು, ಸಂಭೂತಿಯನ್ನು ಆರಾಧಿಸಬೇಕು ಮತ್ತು ಅದನ್ನು ವಿನಯದಿಂದ ಕೂಡಿರೋ ಭಕ್ತಿಯಿಂದ ಸಂಭೂತಿಯನ್ನು ನಾವು ಆರಾಧನೆ ಮಾಡಬೇಕು. ಆವಾಗಲೇ ನಮಗೆ ಮೃತ್ಯು ಮತ್ತು ಈ ಬಂಧನಗಳಿಂದ ವಿಮೋಚನೆ ಸಾಧ್ಯ. ಸೊ ಈ ರೀತಿಯಾಗಿ ನಾವು ಜ್ಞಾನ ಮತ್ತು ಶರಣಾಗತಿಗಳು ಎರಡನ್ನೂ ಒಟ್ಟೊಟ್ಟಿಗೆ ನಾವು ಮಾಡಬೇಕು ಅಂದ್ಬಿಟ್ಟು ನಾವು ತಿಳ್ಕೊಂಡ್ವಿ 13 ಮತ್ತು 14ನೇ ಶ್ಲೋಕದಲ್ಲಿ. ಸೊ ಇಂದಿನ ತರಗತಿಯಲ್ಲಿ ಮುಂದೆ ಹೊರಡೋಣ. ಸೊ ಈಗ ಇಲ್ಲಿ ಸ್ಕ್ರೀನ್ ಎಲ್ರಿಗೂ ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತಾ ಇದೆ ಗುರುಜಿ. ಸೊ ಈಗ ನಾವು ವಿಮೋಚನೆಯ ಮಾರ್ಗವನ್ನು ತಿಳ್ಕೊಂಡ್ವಿ. ಶ್ಲೋಕಗಳು 9ರಿಂದ 14ನೇ ಶ್ಲೋಕನ ಈಗ ಮುಗಿಸಿದ್ವಿ. 3ನೇ ಭಾಗವನ್ನು ನಾವು ನೋಡಿದ್ವಿ. ಈ ಭಾಗದಲ್ಲಿ ನಿಜವಾದ ಆಧ್ಯಾತ್ಮಿಕ ಜ್ಞಾನದ ಒಂದು ಸುಳ್ಳು ಧಾರ್ಮಿಕ ಮತ್ತು ಲೌಕಿಕ ವ್ಯವಸ್ಥೆಗಳೊಂದಿಗೆ ಹೇಗೆ ಹೋಲಿಸಲಾಗಿದೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಮತ್ತು ಸಂಭೂತಿ ಅಂದ್ರೆ ಏನು, ಸತ್ಯ ಅಂದ್ರೆ ಏನು, ಅಸತ್ಯ ಅಂದ್ರೆ ಏನು, ಮತ್ತೆ ಅವಿದ್ಯೆ ಅಂದ್ರೆ ಏನು, ಇವೆಲ್ಲವನ್ನು ನಾವು ತಿಳ್ಕೊಂಡ್ವಿ. ಕೊನೆಗೆ ದೇವತೆಗಳು ಅಥವಾ ನಿರ್ಗುಣ ಬ್ರಹ್ಮಣ ಪೂಜೆ ವಿರುದ್ಧ ಕೂಡ ನಮಗೆ ಎಚ್ಚರಿಕೆ ನೀಡುತ್ತೆ. ಭಗವದ್ಗೀತೆಯಲ್ಲೂ ಕೂಡ ನಾವು ಅದನ್ನೇ ನೋಡಿದ್ವಿ. ನಾವೇನ್ ಮಾಡ್ತಾ ಇದ್ವಿ, ದೇವತೆಗಳನ್ನು ಅವಿಧಿಪೂರ್ವಕ ನಾವು ಪೂಜೆ ಮಾಡ್ತಾ ಇದ್ವಿ. ಅಂದ್ರೆ ಯಾವ ರೀತಿ ಪೂಜೆ ಮಾಡಬೇಕು ಅದನ್ನ ಬಿಟ್ಟು ಅದನ್ನ ತಪ್ಪಾಗಿ ಪೂಜೆ ಮಾಡ್ತಾ ಇದೀವಿ ಅಂತ ಶ್ರೀಕೃಷ್ಣ ಎಚ್ಚರಿಕೆ ಕೊಡ್ತಾನೆ. ಸೊ ನಂತರ ನಿಜವಾದ ಪೂಜೆ ಎಲ್ಲಿರಬೇಕು, ನಮಗೆ ದೇವೋತ್ತಮ ಪುರುಷನ ಶ್ರೀಕೃಷ್ಣನ ಚರಣ ಕಮಲಗಳಲ್ಲಿ ಇರಬೇಕು. ಸೊ ಇದಷ್ಟನ್ನು ನಾವು ಈ ವಿಮೋಚನೆಯ ಮಾರ್ಗದಲ್ಲಿ ನಾವು ತಿಳ್ಕೊಂಡ್ವಿ. ಸೊ ಈಗ ಈ ವಿಮೋಚನೆ ಆಯ್ತು. ನೆಕ್ಸ್ಟ್ ಏನಪ್ಪಾ, ಇವಾಗ ಉಳಿದ ಶ್ಲೋಕಗಳಲ್ಲಿ ಏನಿದೆ, ಉಳಿದ 4 ಶ್ಲೋಕಗಳು, 18 ಶ್ಲೋಕಗಳಿದೆ ಒಟ್ಟು. 18 ಶ್ಲೋಕಗಳಲ್ಲಿ 14 ನಾವು ತಿಳ್ಕೊಂಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಈಗ
ಕೊನೆಯ ಭಾಗ, ಈಶೋಪನಿಷತ್ನ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಕೊನೆಯ ಭಾಗದಲ್ಲಿ ಇಲ್ಲಿ ಭಕ್ತನ ಪ್ರಾರ್ಥನೆ ಬಗ್ಗೆ ತಿಳ್ಕೊಳ್ತೀವಿ ನಾವು. 15ರಿಂದ 18 ಈ ಶ್ಲೋಕಗಳು ಭಕ್ತನು ಭಗವಂತನಿಗೆ ಪ್ರಾರ್ಥನೆಗಳನ್ನು ಮಾಡ್ತಾನೆ. ಏನಕ್ಕೆ? ಆಶ್ರಯ ಮತ್ತು ಮಾರ್ಗದರ್ಶನವನ್ನು ಪಡ್ಕೊಳ್ಳಿಕ್ಕೋಸ್ಕರ ಹೃದಯಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಶ್ಲೋಕ 15 ಮತ್ತು 16 ಏನು ಅಂದ್ರೆ, ಭಗವಂತನು ತನ್ನ ವೈಯಕ್ತಿಕ ಆನಂದಮಯ ರೂಪವನ್ನು ಬಹಿರಂಗಪಡಿಸು ಅಂತ ಭಕ್ತ ಭಗವಂತನನ್ನು ಕೇಳ್ಕೊಡ್ತಾನೆ. ಭಗವಂತ, ನಿನ್ನ ಒಂದು ಪ್ರಭೆ ಏನಿದೆ ಅದು ಎಷ್ಟು ಇದಿದೆ ಅಂದ್ರೆ ಪ್ರಕಾಶಮಾನವಾಗಿದೆ, ಅಂದ್ರೆ ಬ್ರೈಟ್ ಆಗಿದೆ, ಅಂದ್ರೆ ನನಗೆ ನಿನ್ನನ್ನು ನೋಡ್ಲಿಕ್ಕೆ ಕಾಣ್ತಾ ಇಲ್ಲ, ನಿನ್ನ ಆನಂದಮಯ ರೂಪ ನಂಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರಿಂದ ದಯವಿಟ್ಟು ನಿನ್ನ ಆನಂದಮಯ ರೂಪವನ್ನು ಬಹಿರಂಗಪಡಿಸು ಅಂತ ಕೇಳ್ತಾ ಇದ್ದಾನೆ. ನಂತರ ಭಕ್ತನು ನೇರವಾಗಿ ಅವನನ್ನು ನೋಡಲು ಮತ್ತು ಎಲ್ಲಿವರೆಗೂ ಭಗವಂತನ ನೋಡೋದಿಲ್ವೋ ಅಲ್ಲಿವರೆಗೂ ಅವನಿಗೆ ಸೇವೆ ಮಾಡ್ಲಿಕ್ಕೆ ಕಷ್ಟ ಆಗತ್ತಲ್ವ. ಅದಕ್ಕೆ ಈ ತೇಜೋಮಯವಾದ ಪ್ರಕಾಶವನ್ನು ಸ್ವಲ್ಪ ತೊಡೆದು ಹಾಕಿ ನಿನ್ನ ನಿಜ ದರ್ಶನವನ್ನು ನನಗೆ ಕೊಡು ಅಂತ ಭಕ್ತ ಕೇಳ್ಕೊತಾನೆ. ನಂತರ ಶ್ಲೋಕ 17 ಮತ್ತು 18ರಲ್ಲಿ ಸಾಯುತ್ತಿರುವ, ಅಂದ್ರೆ ದೇಹವನ್ನು ತ್ಯಾಗ ಮಾಡ್ತಾ ಇರುವ ಭಕ್ತನ ಅಂತಿಮ ಕೋರಿಕೆಗಳಿವೆ. ಅಲ್ಲಿ ಏನ್ ಹೇಳ್ತಾನೆ ಭಕ್ತ, ನನ್ನ ದೇಹ ದುಟ್ಟು ಹೋಗ್ಲಿ, ಪ್ರಾಣ ಪರಮ ಬ್ರಹ್ಮನಿಗೆ ಲೀನವಾಗ್ಲಿ ಎಂದು ಪ್ರಾರ್ಥಿಸ್ತಾನೆ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ತನ್ನ ಭಕ್ತಿಯನ್ನು ನೆನಪಿಟ್ಟುಕೊಳ್ಳಲು ನನಗೆ, ಅಂದ್ರೆ ನಿನ್ನ ಭಕ್ತಿ ಸೇವೆಯನ್ನು ನೆನಪಿಟ್ಟುಕೊಳ್ಳಲಿಕ್ಕೆ ಶಕ್ತಿ ಕೊಡು, ಮತ್ತು ನನ್ನ ಪಾಪಗಳನ್ನೆಲ್ಲ ಕ್ಷಮಿಸಿ, ನಾನು ಮಾಡುವ ಕರ್ಮಕಾಂಡೀಯ ಪಾಪಗಳನ್ನೆಲ್ಲ ಕ್ಷಮಿಸಿ ಸರಿಯಾದ ಹಾದಿಯಲ್ಲಿ ನಡೆಸ್ಕೊಂಡು ಹೋಗುವಂತ ಭಗವಂತನನ್ನು ಬೇಡ್ಕೊಳ್ತಾನೆ. ಇದು ಕೊನೆಯ ಅಂತಿಮ ಶರಣಾಗತಿ. ಸೊ ಅದರಿಂದ ಭಕ್ತ ಏನ್ ಮಾಡ್ತಾನೆ, ತನ್ನ ಹಿಂದಿನ ಅಪರಿಪೂರ್ಣತೆಗಳನ್ನೆಲ್ಲ ಒಪ್ಕೊಳ್ತಾನೆ. ನಂತರ ಭಗವಂತನ ಶಾಶ್ವತ ಧಾಮಕ್ಕೆ ಹಿಂದಿರುಗಲಿಕ್ಕೆ ಅವನ ಕರುಣೆಯನ್ನು ಬಯಸುತ್ತಾನೆ. ಸೊ ಇಲ್ಲಿ ಭಗವಂತನನ್ನು 15ನೇ ಶ್ಲೋಕದಲ್ಲಿ ನಾವು ಭಕ್ತ ಭಗವಂತನನ್ನು ಗ್ಲೋರಿಫೈ ಮಾಡ್ತಾನೆ. ನಂತರ ತನ್ನ ತಪ್ಪುಗಳನ್ನು ಭಗವಂತನಿಗೆ ಹೇಳ್ತಾನೆ. ನಂತರ ಹೇಳ್ಬಿಟ್ಟು ಏನ್ ಹೇಳ್ತಾನೆ, ಕೃಷ್ಣ, ನನ್ನ ತಪ್ಪುಗಳನ್ನೆಲ್ಲ ಕ್ಷಮಿಸಿ ನನ್ನ ಶರಣಾಗತಿಯನ್ನು ನಿನ್ನಲ್ಲಿ ಒಪ್ಪಿಕೊಂಡು ನನಗೆ ಮಾರ್ಗದರ್ಶನವನ್ನು ನೀಡು ಅಂತ ಕೇಳ್ಕೊತಾನೆ. ಸೊ ಈ ರೀತಿಯಾಗಿ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಮೊದಲು ನಾವೇನ್ ಮಾಡಬೇಕು, ಕೃಷ್ಣನನ್ನು ಅಂದ್ರೆ ಭಗವಂತನನ್ನು ಗ್ಲೋರಿಫೈ ಮಾಡಬೇಕು. ನಂತರ ನಮ್ಮ ತಪ್ಪುಗಳನ್ನೆಲ್ಲ ಹೇಳಬೇಕು. ನಂತರ ನಮ್ಮ ತಪ್ಪುಗಳಾಗಿದೆ ಕ್ಷಮಿಸು ಅಂತ ಕೇಳ್ಕೊಂಡು ಮುಂದೆ ಮಾರ್ಗದರ್ಶನ ನೀಡು ಭಗವಂತ ಅಂತ ಯಾವಾಗಲೂ ಕೇಳ್ಕೋಬೇಕು. ಸೊ ಈ ರೀತಿಯಾಗಿ ನಾವು 15ನೇ ಶ್ಲೋಕವನ್ನು ಮುಂದುವರಿಸ್ಕೊಂಡು ಹೋಗೋಣ. ಫಸ್ಟ್ ನಾನು ಓದ್ತೇನೆ, ಆಮೇಲೆ ನೀವೆಲ್ಲ ಓದಿರಂತೆ. ಇದು ಈ ಶ್ಲೋಕ ತುಂಬಾ ಫೇಮಸ್ ಶ್ಲೋಕ, ಎಲ್ಲರೂ ಗೊತ್ತಿರುತ್ತೆ, ಸುಲಭವಾದದ್ದು. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷಣ್ಣ ಪ್ರಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಈಗ ರಿಪೀಟ್ ಮಾಡೋಣ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ. ಹಿರಣ್ಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ. ಹಿರಣ್ಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ. ತತ್ವಂ ಪೂಷನ್ನ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ತತ್ವಂ ಪೂಷಣ್ಣ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ತತ್ವಂ ಪೂಷನ್ನ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ತತ್ವಂ ಪೂಷಣ್ಣ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ತತ್ವಂ ಪೂಷನ್ನ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ತತ್ವಂ ಪೂಷಣ್ಣ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಶಬ್ದಾರ್ಥಗಳು ನೋಡೋಣ. ಶಬ್ದಾರ್ಥಗಳು, ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಹಿರಣ್ಮಯೇನ ಚಿನ್ನದಂತೆ ಪ್ರಕಾಶಮಾನವಾದ. ಹಿರಣ್ಮಯೇನ ಚಿನ್ನದಂತೆ ಪ್ರಕಾಶಮಾನವಾದ. ಪಾತ್ರೇಣ ಹೊದಿಕೆಯಿಂದ. ಪಾತ್ರೇಣ ಹೊದಿಕೆಯಿಂದ. ದೃಶ್ಯ ಪರಮಸತ್ಯದ. ದೃಶ್ಯ ಪರಮಸತ್ಯದ. ಅಪಿಹಿತಂ ಮುಚ್ಚಲ್ಪಟ್ಟಿದೆ. ಅಪಿಹಿತಂ ಮುಚ್ಚಲ್ಪಟ್ಟಿದೆ. ಮುಖಂ ಮುಖವು. ಮುಖಂ ಮುಖವು. ಅಂದ್ರೆ ಮುಖ ಅಂದ್ರೆ ಹೊದಿಕೆ, ಮುಖವು ಹೊದಿಕೆಯು. ಅಪಾವರಣು ತೆಗೆದು ಹಾಕು.
ತೆಗೆದು ಹಾಕು. ಸತ್ಯ ಶುದ್ಧ. ಸತ್ಯ ಶುದ್ಧ. ಧರ್ಮಾಯ ಭಕ್ತನಿಗೆ. ಧರ್ಮಾಯ ಭಕ್ತನಿಗೆ. ದ್ರಷ್ಟಯೇ ತೋರಿಸುವುದಕ್ಕಾಗಿ. ದೃಷ್ಟಯೇ ತೋರಿಸುವುದಕ್ಕಾಗಿ. ತಂ ನೀನೇ. ತಂ ನೀನೇ. ಪೂಷನ್ ಪೋಷಕನೇ. ಪೂಷನ್ ಪೋಷಕನೇ. ಅನುವಾದ: ಓ ಪ್ರಭುವೇ, ಸಕಲ ಜೀವಿಗಳ ಪೋಷಕನೇ, ನಿನ್ನ ನಿಜವಾದ ಮುಖವು ನಿನ್ನ ಉಜ್ವಲವಾದ ತೇಜಸ್ಸಿನಿಂದ ಮುಚ್ಚಿ ಹೋಗಿದೆ. ಅದನ್ನು ತೆಗೆದು ನಿನ್ನನ್ನು ನಿನ್ನ ಶುದ್ಧ ಭಕ್ತನಿಗೆ ತೋರಿಸಿಕೋ. ಈಗ ರಿಪೀಟ್ ಮಾಡೋಣ. ಓ ಪ್ರಭುವೇ, ಓ ಪ್ರಭುವೇ, ಸಕಲ ಜೀವಿಗಳ ಪೋಷಕನೇ, ಸಕಲ ಜೀವಿಗಳ ಪೋಷಕನೇ, ನಿನ್ನ ನಿಜವಾದ ಮುಖವು ನಿನ್ನ ನಿಜವಾದ ಮುಖವು ನಿನ್ನ ಉಜ್ವಲವಾದ ತೇಜಸ್ಸಿನಿಂದ ಮುಚ್ಚಿ ಹೋಗಿದೆ. ನಿನ್ನ ಉಜ್ವಲವಾದ ತೇಜಸ್ಸಿನಿಂದ ಮುಚ್ಚಿ ಹೋಗಿದೆ. ಅದನ್ನು ತೆಗೆದು ನಿನ್ನನ್ನು ನಿನ್ನ ಶುದ್ಧ ಭಕ್ತನಿಗೆ ತೋರಿಸಿಕೋ. ನಿನ್ನನ್ನು ನಿನ್ನ ಶುದ್ಧ ಭಕ್ತನಿಗೆ ತೋರಿಸಿಕೋ. ಗೀತಾ ಮಾತಾಜಿ ಭಾವಾರ್ಥ ಓದ್ತೀರಾ? ಗುರುಜಿ. ಓದಿ ಮಾತಾಜಿ. ಈಶೋಪನಿಷತ್ ಮಂತ್ರ 15. ಭಗವದ್ಗೀತೆಯಲ್ಲಿ ಕೃಷ್ಣನು ತನ್ನ ಕಿರಣಗಳನ್ನು, ಬ್ರಹ್ಮಜ್ಯೋತಿಯನ್ನು, ತನ್ನ ವ್ಯಕ್ತಿತ್ವದಿಂದ ಹೊರಹೊಮ್ಮುವ ಪ್ರಭೆಯನ್ನು ಹೀಗೆ ವಿವರಿಸುತ್ತಾನೆ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯ ಕಾಂತಿಕಸ್ಯ ಚ. ನಾನು ನಿರಾಕಾರ ಬ್ರಹ್ಮನಿಗೆ ಮೂಲಾಧಾರ. ಆ ಬ್ರಹ್ಮ ಅತ್ಯಂತಿಕ ಸುಖದ ನೆಲೆ, ಅಮರ್ತ್ಯ, ನಾಶ ಹೊಂದದೇ ಇರುವಂತಹದು ಮತ್ತು ಶಾಶ್ವತವಾದದ್ದು. ಭಗವದ್ಗೀತಾ 14.27. ಬ್ರಹ್ಮನು ಪರಮಾತ್ಮ ಮತ್ತು ಭಗವಾನ್ ಎಂಬ ಒಂದು ಪರಮ ಸತ್ಯದ 3 ಮುಖಗಳು. ಬ್ರಹ್ಮನ್ ಎಂಬುದನ್ನು ಆರಂಭ ದಶೆಯಲ್ಲಿರುವವನು ಅತ್ಯಂತ ಸುಲಭವಾಗಿ ಗ್ರಹಿಸಬಲ್ಲನು. ಪರಮಾತ್ಮ ಎಂಬುದನ್ನು ಇನ್ನಷ್ಟು ಪ್ರಗತಿ ಸಾಧಿಸಿದವನು ಸಾಕ್ಷಾತ್ಕರಿಸಿಕೊಳ್ಳಬಲ್ಲನು. ಮತ್ತು ಭಗವಂತನ ಸಾಕ್ಷಾತ್ಕಾರ ಪರಮ ಸತ್ಯದ ಅತ್ಯಂತಿಕ ಸಾಕ್ಷಾತ್ಕಾರ. ಇದನ್ನು ಭಗವದ್ಗೀತೆಯಲ್ಲಿ ಹೇಳಿದೆ. ಅಲ್ಲಿ ಕೃಷ್ಣನು ತಾನು ಪರಮಸತ್ಯದ ಬ್ರಹ್ಮಜ್ಯೋತಿಯ ಹಾಗೆ ಸರ್ವಾಂತರ್ಯಾಮಿ ಪರಮಾತ್ಮನ ಮೂಲವೆಂದು ಹೇಳುತ್ತಾನೆ. ತಾನು ಪರಮಸತ್ಯದ ನಿರಾಕಾರ ಸ್ವರೂಪವಾದ ಬ್ರಹ್ಮಜ್ಯೋತಿಗೆ ಅಂತಿಮ ಆಕಾರವೆಂದು, ತನ್ನ ಅನಂತ ಶಕ್ತಿಗಳನ್ನು ವಿವರಿಸುವ ಅಗತ್ಯವಿಲ್ಲವೆಂದು ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳುತ್ತಾನೆ. ಗೀತಾ 10.42. ಹಿರಣ್ಮಯೇನ ಪಾತ್ರೇಣ ಸತ್ಯ ಸಾಪಿಹಿತಂ ಮುಖಂ ತತ್ವಂ ಪೂಷನ್ನ ಪಾವೃಣೋ ಸತ್ಯ ಧರ್ಮಾಯ ದೃಷ್ಟಯೇ. ಅಥವಾ ಬಹು ನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಂ ಇದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಏ ಅರ್ಜುನ, ಈ ವಿವರವಾದ ಜ್ಞಾನದ ಅವಶ್ಯಕತೆ ಎಲ್ಲಿದೆ? ನನ್ನ ಏಕಾಂಶದಿಂದಲೇ ನಾನು ಇಡೀ ಜಗತ್ತನ್ನು ಆವರಿಸಿ ಅದನ್ನು ಉದ್ಧರಿಸುವೆ. ಹೀಗೆ ಸರ್ವಾಂತರ್ಯಾಮಿ ಪರಮಾತ್ಮನು ಕೃಷ್ಣನು ತನ್ನ ಒಂದು ಸ್ವಾಂಶ ವಿಸ್ತರಣೆಯಿಂದ ಇಡೀ ಬ್ರಹ್ಮಾಂಡವನ್ನು ನಡೆಸುತ್ತಾನೆ. ಅವನು ಆಧ್ಯಾತ್ಮಿಕ ಲೋಕದ ಸಕಲ ಸೃಷ್ಟಿಗಳನ್ನೂ ನಡೆಸುತ್ತಾನೆ. ಆದ್ದರಿಂದಲೇ ಈಶೋಪನಿಷತ್ತಿನ ಶ್ರುತಿ ಮಂತ್ರದಲ್ಲಿ ಭಗವಂತನನ್ನು ಪೂಷನ್ ಎಂದು ಸಂಬೋಧಿಸಲಾಗಿದೆ. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಸದಾ ದಿವ್ಯಾನಂದದಲ್ಲಿರುತ್ತಾನೆ. ಆನಂದಮಯೋಭ್ಯಾಸಾತ್ ಅವನು 5000 ವರ್ಷಗಳ ಹಿಂದೆ ಭಾರತದ ವೃಂದಾವನದಲ್ಲಿದ್ದಾಗ ತನ್ನ ಬಾಲಲೀಲೆಗಳನ್ನು ತೋರುತ್ತಿದ್ದಾಗನಿಂದಲೂ ದಿವ್ಯಾನಂದದಲ್ಲಿದ್ದನು. ಆಗ ಬಕ, ಪೂತನ ಮತ್ತು ಪ್ರಲಂಬರೆ ಮೊದಲಾದ ಹಲವಾರು ರಾಕ್ಷಸರನ್ನು ಕೊಂದದ್ದು ಅವನ ಲೀಲಾ ವಿನೋದಗಳು. ವೃಂದಾವನದಲ್ಲಿ ಅವನು ತನ್ನ ತಾಯಿ, ಅಣ್ಣ, ಸ್ನೇಹಿತರೊಂದಿಗೆ ಆನಂದದಿಂದ ಇದ್ದನು. ಅವನು ಬೆಣ್ಣೆ ಕಳ್ಳ ಪಾತ್ರ ವಹಿಸಿದಾಗ ಅವನ ಒಡನಾಡಿಗಳೆಲ್ಲ ಅವನ ಕಳ್ಳತನ ನೋಡಿ ಆನಂದಿಸಿದರು. ಬೆಣ್ಣೆ ಕಳ್ಳನೆಂಬುದು ಕೃಷ್ಣನಿಗೆ ಕೆಟ್ಟ ಹೆಸರು ತರುವಂತಹದ್ದಲ್ಲ. ಏಕೆಂದರೆ ಬೆಣ್ಣೆ ಕದಿಯುವುದರಿಂದ ಕೃಷ್ಣನು ತನ್ನ ಶುದ್ಧ ಭಕ್ತರಿಗೆ ಸಂತೋಷವನ್ನುಂಟು ಮಾಡಿದನು. ಕೃಷ್ಣನು ವೃಂದಾವನದಲ್ಲಿ ಮಾಡಿದ್ದೆಲ್ಲವೂ ಅವನ ಸಹಚರರ ಸಂತೋಷಕ್ಕಾಗಿ ಪರಮಸತ್ಯದ ಅನ್ವೇಷಣೆಗೆ ಬಂದ ಶುಷ್ಕ ಊಹಾಪೋಹಗಳ ಹಾಗೂ ಹಠಯೋಗ ಪದ್ಧತಿಯ ಡೊಂಬರ ಗಮನ ಸೆಳೆಯಲು ಕೃಷ್ಣನು ಈ ಲೀಲೆಗಳನ್ನು ಮಾಡಿದನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಹರೇ ಹರಿಣಿ ಮಾತಾಜಿ ಓದ್ತೀರಾ?
ಓದ್ತೀನಿ ಪ್ರಭುಜಿ. ಓದಿ ಮಾತಾಜಿ. ಹರೇ ಕೃಷ್ಣ. ಕೃಷ್ಣನು ತನ್ನ ಮಿತ್ರರಾದ ಗೊಲ್ಲರ ಜೊತೆ ಆಡಿದ ಬಾಲ್ಯದ ಆಟಗಳನ್ನು ಶುಕದೇವಿ ಗೋಸ್ವಾಮಿಗಳು ಶ್ರೀಮದ್ ಭಾಗವತದಲ್ಲಿ ಹೀಗೆ ಹೇಳಿದ್ದಾರೆ. ಇತ್ತಂ ಸತಾಂ ಬ್ರಹ್ಮ ಸುಖಾನುಭೂತ್ಯಾಂ ದಾಸ್ಯಂ ಗತನಾಂ ಪರದೈವತೇನ ಮಾಯಾಶ್ರಿತಾನಾಂ ನರದಾರಕೇಣ ಸಾಕಂ ವಿಜಿಹು ಕೃತ ಪುಣ್ಯ ಪುಂಜಾಹ. ನಿರಾಕಾರನಾದ ಮಯ ಬ್ರಹ್ಮನೆಂದು ಭಾವಿಸಲಾದ ಭಗವಂತನು ಭಕ್ತರು ಪರದೈವವೆಂದು ಅರ್ಚಿಸುವ ಲೌಕಿಕ ಸಾಧಾರಣ ಮನುಷ್ಯನೆಂದು ಭಾವಿಸುವಂತಹ ದೇವೋತ್ತಮ ಪರಮ ಪುರುಷನು ಗೊಲ್ಲ ಬಾಲಕರೊಂದಿಗೆ ಆಡಿದನು. ಆ ಬಾಲಕರಿಗೆ ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿದ್ದರಿಂದ ಆಗ ಅವನ ಜೊತೆ ಆಡುವ ಅವಕಾಶ ಸಿಕ್ಕಿತು. ಇದು ಭಾಗವತಂನ 10ನೇ ಸ್ಕಂದದ 12ನೇ ಅಧ್ಯಾಯದ 11ನೇ ಶ್ಲೋಕ. ಹೀಗೆ ಕೃಷ್ಣನು ಸದಾ ತನ್ನ ಆಧ್ಯಾತ್ಮಿಕ ಒಡನಾಡಿಗಳೊಂದಿಗೆ ಶಾಂತ, ದಾಸ್ಯ, ಸೇವಕ ಭಾವ, ಸಖ್ಯ, ಸ್ನೇಹ, ವಾತ್ಸಲ್ಯ, ಮಾತಾಪಿತೃಗಳ ಪ್ರೀತಿ, ಮಾಧುರ್ಯ, ದಾಂಪತ್ಯ ಪ್ರೇಮವೆಂಬ ನಾನಾ ಸಂಬಂಧದ ಅಲೌಕಿಕ ಪ್ರೇಮ ಕಾರ್ಯಗಳಲ್ಲಿ ತೊಡಗಿದ್ದನು. ಕೃಷ್ಣನು ಎಂದೂ ವೃಂದಾವನವನ್ನು ಬಿಟ್ಟು ಹೋಗುವುದಿಲ್ಲವೆಂದು ಹೇಳಿದುದರಿಂದ ಅವನು ಸೃಷ್ಟಿ ಕಾರ್ಯಗಳನ್ನು ಹೇಗೆ ನಿರ್ವಹಿಸುತ್ತಾನೆಂದು ಯಾರಾದರೂ ಕೇಳಬಹುದು. ಈ ಪ್ರಶ್ನೆಯನ್ನು ಭಗವದ್ಗೀತೆಯಲ್ಲಿ 13.14 ಉತ್ತರಿಸಲಾಗಿದೆ. ಕೃಷ್ಣನು ತನ್ನ ಮಿತ್ರರಾದ ಗೊಲ್ಲರ ಜೊತೆ ಆಡಿದ ಭಗವಂತನು ತನ್ನ ಪುರುಷ ಎಂಬ ಅವತಾರದಲ್ಲಿ ಮತ್ತೆ ಭಾವಾರ್ಥ ಬಂತಲ್ಲ ಪ್ರಭುಜಿ? ಭಾವಾರ್ಥನೆ ಕಂಟಿನ್ಯೂ ಮಾತಾಜಿ, ಇದು ಕಂಟಿನ್ಯೂ ಅಂತ ಮೇಲ್ ಹಾಕಿದ್ದಾರೆ. ಕೃಷ್ಣನು ಭಗವಂತನು ತನ್ನ ಪುರುಷ ಎಂಬ ಅವತಾರದಲ್ಲಿ ಸ್ವಾಂಶ ವಿಸ್ತರಣೆಯಿಂದ ಇಡೀ ಐಹಿಕ ಸೃಷ್ಟಿಯನ್ನೇ ಆವರಿಸುತ್ತಾನೆ. ಐಹಿಕ ಸೃಷ್ಟಿ ಸ್ಥಿತಿ ಲಯಗಳಿಗೆ ಭಗವಂತನಿಗೂ ಯಾವುದೇ ಸಂಬಂಧವಿಲ್ಲದಿದ್ದರೂ ಅವನು ಪರಮಾತ್ಮ ಎಂಬ ಸ್ವಾಂಶ ವಿಸ್ತರಣೆಯಿಂದ ಇವನ್ನೆಲ್ಲ ಮಾಡಿಸುತ್ತಾನೆ. ಪ್ರತಿಯೊಂದು ಜೀವಿಯನ್ನು ಆತ್ಮ ಎಂದು ಕರೆಯುತ್ತಾನೆ. ಆ ಆತ್ಮಗಳನ್ನೆಲ್ಲ ನಿಯಂತ್ರಿಸುವ ಪ್ರಧಾನ ಆತ್ಮವೆಂದರೆ ಪರಮಾತ್ಮ. ಭಗವತ್ ಸಾಕ್ಷಾತ್ಕಾರವೆಂಬ ಈ ಪದ್ಧತಿ ಒಂದು ದೊಡ್ಡ ವಿದ್ಯೆ. ಐಹಿಕ ಭೋಗಾಸಕ್ತರು ಐಹಿಕ ಸೃಷ್ಟಿಯ 24 ಅಂಶಗಳನ್ನು ವಿಶ್ಲೇಷಿಸಿ ಚಿಂತನೆ ನಡೆಸಬಹುದು ಅಷ್ಟೇ. ಏಕೆಂದರೆ ಅವರಿಗೆ ಪುರುಷನ ಅಂದರೆ ಭಗವಂತನ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ನಿರಾಕಾರವಾದಿಗಳು ಬ್ರಹ್ಮಜ್ಯೋತಿಯ ಕೋರೈಸುವ ಪ್ರಭೆಯಿಂದ ದಿಗ್ಭ್ರಾಂತರಾಗಿದ್ದಾರೆ. ಒಬ್ಬನು ಪರಮ ಸತ್ಯವನ್ನು ಪೂರ್ತಿಯಾಗಿ ನೋಡಬೇಕಾದರೆ ಅವನು 24 ಐಹಿಕ ದ್ರವ್ಯಗಳ ಆಚೆ ಮತ್ತು ಬ್ರಹ್ಮಜ್ಯೋತಿಯ ಆಚೆಯೂ ಹೋಗಬೇಕು. ಈಶೋಪನಿಷತ್ ಈ ಅಂಶದತ್ತ ಗಮನ ಸೆಳೆದು ಹಿರಣ್ಮಯ ಪಾತ್ರವನ್ನು ಅಂದ್ರೆ ಹೊಳೆಯುವ ಹೊದಿಕೆಯನ್ನು ತೆಗೆಯಬೇಕೆಂದು ಪ್ರಾರ್ಥಿಸುತ್ತಾನೆ. ಈ ಆಚ್ಛಾದನವನ್ನು ತೆಗೆಯದ ಹೊರತು ಯಾರೂ ದೇವೋತ್ತಮ ಪರಮ ಪುರುಷನನ್ನು ಯಥಾವತ್ತಾಗಿ ಗ್ರಹಿಸಲಾರರು ಎಂದು ಪರಮಸತ್ಯದ ಸಾಕ್ಷಾತ್ಕಾರವನ್ನು ಸಾಧಿಸಲಾರರು ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಬೀವಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಓದ್ತೀನಿ. ಓದಿ ಮಾತಾಜಿ. ಹರೇ ಕೃಷ್ಣ. ಶ್ರೀ ಈಶೋಪನಿಷತ್ ಬಿವಿನು ಮತ್ತೆ PM ಮಾತ್ರ ಪ್ರಭುಜಿ ಹೇಳಿದ್ದು. ಲಕ್ಷ್ಮೀ ಬೀವಿ ಮಾತಾಜಿ. ಸರಿ, ಆಮೇಲೆ ಓದ್ತೀನಿ ನಾನು. ಸರಿ, ಮತ್ತೆ ಲಕ್ಷ್ಮೀ PM ಮಾತಾಜಿ ಓದಿ. ಶ್ರೀ ಈಶೋಪನಿಷತ್ ಮಂತ್ರ 15. ಭಗವಂತನ ಪರಮಾತ್ಮ ಸ್ವರೂಪವು 3 ಸ್ವಾಂಶ ವಿಸ್ತರಣೆಗಳಲ್ಲಿ ಒಂದು. ಈ 3 ಒಟ್ಟಾಗಿ ವಿಷ್ಣು ತತ್ವ ಎಂದು ಕರೆಯುತ್ತಾರೆ. ಈ ವಿಶ್ವದಲ್ಲಿನ ವಿಷ್ಣು ತತ್ವವನ್ನು ಕ್ಷೀರೋದಕಶಾಹಿ ವಿಷ್ಣು, ಬ್ರಹ್ಮ, ವಿಷ್ಣು ಮತ್ತು ಶಿವ ಎಂಬ ತ್ರಿಮೂರ್ತಿಗಳಲ್ಲಿ ಒಬ್ಬ ಎಂದು ಕರೆಯುತ್ತಾರೆ. ಅವನು ಪ್ರತಿಯೊಬ್ಬ ಜೀವಿಯಲ್ಲಿ ಇರುವ ಸರ್ವಾಂತರ್ಯಾಮಿ ಪರಮಾತ್ಮ. ಗರ್ಭೋದಕಶಾಹಿ ವಿಷ್ಣುವು ಎಲ್ಲ ಜೀವಿಗಳಲ್ಲಿಯೂ ಅಂತರ್ಗತವಾಗಿರುವ ಸಮಷ್ಟಿತ ಪರಮಾತ್ಮ. ಇವೆರಡರ ಆಚೆ ಕಾರಣೋದಕಶಾಹಿ ವಿಷ್ಣುವು ಸೃಷ್ಟಿ ಸಾಗರದಲ್ಲಿ ಮಲಗಿದ್ದಾನೆ. ಅವನು ಸಕಲ ವಿಶ್ವಗಳ ಸೃಷ್ಟಿಕರ್ತ. ಯೋಗ ಪದ್ಧತಿಯು ಸೃಷ್ಟಿಯ 24 ಐಹಿಕ ದ್ರವ್ಯಗಳನ್ನು ದಾಟಿ ವಿಷ್ಣು ತತ್ವಗಳನ್ನು
ಸೇರುವ ವಿಧಾನವನ್ನು ಸೂಕ್ತ ವಿದ್ಯಾರ್ಥಿಗೆ ಬೋಧಿಸುತ್ತದೆ. ನಿರಾಕಾರ ಬ್ರಹ್ಮ ಜ್ಯೋತಿಯನ್ನು ಏನು ಬ್ಲ್ಯಾಕ್ ಬಂತು ಪ್ರಭುಜಿ ಅದು? ಹೌದಾ, ಒಂದು ನಿಮಿಷ ಹೌದು. ಹೋಯ್ತಾ? ಸರಿ ಹೋಯ್ತು. ನಿರಾಕಾರ ಬ್ರಹ್ಮ ಜ್ಯೋತಿಯನ್ನು ಸಾಕ್ಷಾತ್ಕರಿಸಲು ಲೌಕಿಕ ದರ್ಶನವು ನೆರವಾಗುತ್ತದೆ. ಈ ಬ್ರಹ್ಮ ಜ್ಯೋತಿಯು ಶ್ರೀಕೃಷ್ಣನ ದಿವ್ಯ ದೇಹದ ಪ್ರಭೆ. ಇದನ್ನು ಭಗವದ್ಗೀತೆಯಲ್ಲೂ 14.27, ಬ್ರಹ್ಮ ಸಂಹಿತೆಯಲ್ಲೂ 540 ಖಚಿತಪಡಿಸಿದೆ. ಯಸ್ಯ ಪ್ರಭಾ ಪ್ರಭವತೋ ಜಗದಂಡ ಕೋಟಿ ಸ್ವಶೇಷ ವಸುಧಾದಿ ವಿಭೂತಿ ಭಿನ್ನಂ ತದ್ಬ್ರಹ್ಮ ನಿಷ್ಕಲಂ ಅನಂತಂ ಅಶೇಷಭೂತಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಕೋಟಿ ವಿಶ್ವಗಳಲ್ಲಿ ಅಸಂಖ್ಯಾತ ಲೋಕಗಳಿವೆ. ಪ್ರತಿಯೊಂದು ಇತರ ಲೋಕಗಳಿಗಿಂತ ಸ್ವರೂಪದಲ್ಲಿ ಭಿನ್ನ. ಈ ಲೋಕಗಳೆಲ್ಲವೂ ಬ್ರಹ್ಮಜ್ಯೋತಿಯ ಒಂದು ಮೂಲೆಯಲ್ಲಿದೆ. ಈ ಬ್ರಹ್ಮಜ್ಯೋತಿಯು ನಾನು ಪೂಜಿಸುವ ದೇವೋತ್ತಮ ಪರಮಪುರುಷನ ತೇಜಪುಂಜದ ಕಿರಣಗಳು. ಬ್ರಹ್ಮ ಸಂಹಿತೆಯಲ್ಲಿ ಬರುವ ಈ ಮಂತ್ರವು ಪರಮ ಸತ್ಯವನ್ನು ನಿಜವಾಗಿ ಸಾಕ್ಷಾತ್ಕರಿಸಿಕೊಂಡ ನೆಲೆಯಿಂದ ಹೇಳಿರುವಂಥದ್ದು. ಈ ಮಂತ್ರದಂತೆ ಸಾಕ್ಷಾತ್ಕರಿಸಿಕೊಳ್ಳಬೇಕೆಂದು ಈಶೋಪನಿಷತ್ತಿನ ಶ್ರುತಿ ಮಂತ್ರವು ಹೇಳುತ್ತದೆ. ಭಗವಂತನ ನಿಜವಾದ ಮುಖವನ್ನು ಬ್ರಹ್ಮ ಬೇಕು ಎಂದು ಕೋರುವ ಸರಳ ಮಂತ್ರ ಇದು. ಮೇಲೆ ಮಾಡ್ತಿರೋ ಪ್ರಭುಜಿ? ಮಾಡ್ತಾ ಇದ್ದೆ, ಬಂತು ನೋಡಿ. ಅಮ್ಮ ಫೋನ್ ಓದಿ ಮತ್ತೆ. ಶ್ರೀ ಈಶೋಪನಿಷತ್ ಮಂತ್ರ 15. ಪರಿಪೂರ್ಣ ಜ್ಞಾನವೆಂದರೆ ಕೃಷ್ಣನ ಬ್ರಹ್ಮನ ಮೂಲವೆಂದು ತಿಳಿಯುವುದು. ಬ್ರಹ್ಮನ ಮೂಲ ಭಗವಾನ್ ಶ್ರೀಕೃಷ್ಣ. ಶ್ರೀಮದ್ ಭಾಗವತಂತ ಧರ್ಮ ಗ್ರಂಥಗಳಲ್ಲಿ ಕೃಷ್ಣ ವಿದ್ಯೆಯನ್ನು ಅಚ್ಚುಕಟ್ಟಾಗಿ ನಿರೂಪಿಸಲಾಗಿದೆ. ಶ್ರೀಮದ್ ಭಾಗವತದಲ್ಲಿ ಅದರ ಕರ್ತೃ ವ್ಯಾಸದೇವನು ಒಬ್ಬನ ಸಾಕ್ಷಾತ್ಕಾರಕ್ಕೆ ತಕ್ಕಂತೆ ಪರಮಸತ್ಯವನ್ನು ಬ್ರಹ್ಮ ಪರಮಾತ್ಮ ಅಥವಾ ಭಗವಂತ ಎಂದು ಕರೆಯಲಾಗಿದೆ. ವ್ಯಾಸದೇವನು ಒಬ್ಬನ ಸಾಕ್ಷಾತ್ಕಾರಕ್ಕೆ ತಕ್ಕಂತೆ ಪರಮಸತ್ಯವನ್ನು ಬ್ರಹ್ಮ ಪರಮಾತ್ಮ ಅಥವಾ ಭಗವಂತ ಎಂದು ಕರೆಯಲಾಗಿದೆ ಎಂದು ಹೇಳುತ್ತಾರೆ. ಪರಮಸತ್ಯನೇ ಜೀವ, ಸಾಧಾರಣ ಜೀವಿ ಎಂದು ಶ್ರೀಲ ವ್ಯಾಸದೇವನು ಎಲ್ಲೂ ಹೇಳಿಲ್ಲ. ಜೀವಿಯು ಸರ್ವಶಕ್ತನಾದ ಪರಮಸತ್ಯ ಎಂದು ಗಣಿಸಬಾರದು. ಅವನು ಹಾಗೆ ಆಗಿದ್ದ ಪಕ್ಷದಲ್ಲಿ ಜೀವಿಯು ಭಗವಂತನನ್ನು ನೋಡಲು ಜ್ವಾಜ್ವಲ್ಯಮಾನವಾದ ಹೊದಿಕೆಯನ್ನು ತೆಗೆಯುವಂತೆ ಅವನನ್ನು ಕೋರುವ ಅವಶ್ಯಕತೆ ಇರುತ್ತಿರಲಿಲ್ಲ. ತೀರ್ಮಾನ ಏನೆಂದರೆ, ಪರಮಸತ್ಯನ ಆಧ್ಯಾತ್ಮಿಕ ಶಕ್ತಿಯುಳ್ಳ ಸೃಷ್ಟಿಗಳು ಇಲ್ಲದಿರುವಾಗ ನಿರಾಕಾರ ಬ್ರಹ್ಮನ ಸಾಕ್ಷಾತ್ಕಾರವಾಗುವುದು ಅಂತೆಯೇ. ಒಬ್ಬನು ಭಗವಂತನ ಐಹಿಕ ಶಕ್ತಿಗಳನ್ನು ಅರಿತಾಗ ಆಧ್ಯಾತ್ಮಿಕ ಶಕ್ತಿಯ ಬಗ್ಗೆ ಅತ್ಯಲ್ಪ ಮಾಹಿತಿ ಇದ್ದು, ಇಲ್ಲವೇ ಮಾಹಿತಿಯೇ ಇಲ್ಲದೆ ಅವನಿಗೆ ಪರಮಾತ್ಮನ ಅರಿವಾಗುತ್ತದೆ. ಹೀಗಾಗಿ ಪರಮಸತ್ಯನ ಬ್ರಹ್ಮ ಪರಮ ಸಾಕ್ಷಾತ್ಕಾರಗಳೆರಡೂ ಆಂಶಿಕ ಸಾಕ್ಷಾತ್ಕಾರಗಳೇ. ಆದರೆ ಹಿರಣ್ಯ ಪಾತ್ರವನ್ನು ತೆಗೆದ ನಂತರ ಒಬ್ಬನು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನನ್ನು ಅವನ ಪೂರ್ಣ ಶಕ್ತಿಯಲ್ಲಿ ಸಾಕ್ಷಾತ್ಕರಿಸಿಕೊಂಡರೆ ಅವನು ವಾಸುದೇವ ಸರ್ವ ಇತಿ ಎಂದು, ಅಂದರೆ ವಾಸುದೇವನೆನ್ನಲಾದ ಶ್ರೀಕೃಷ್ಣನೇ ಸರ್ವಸ್ವ, ಅವನೇ ಬ್ರಹ್ಮ ಪರಮಾತ್ಮ ಮತ್ತು ಭಗವಾನ್ ಎಂದು ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ. ಅವನೇ ಭಗವಂತ. ಮೂಲ ಬ್ರಹ್ಮನ್ ಮತ್ತು ಪರಮಾತ್ಮ ಅವನ ಶಾಖೆಗಳು. ಹಿರಣ್ಮಯೇನ ಪಾತ್ರೇಣ ಸತ್ಯ ಸ್ಥಾಪಹಿತಂ ಮುಖಂ ತತ್ವಂ ಪೂಷಣ್ಯ ಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಲಕ್ಷ್ಮೀ ಬಿ.ವಿ. ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ, ಓದ್ತೀನಿ. ಓದಿ. ಭಾವಾರ್ಥ. ಭಗವದ್ಗೀತೆಯಲ್ಲಿ ನಿರಾಕಾರ ಬ್ರಹ್ಮನ ಆರಾಧಕರು ಜ್ಞಾನಿಗಳು, ಪರಮಾತ್ಮನ ಆರಾಧಕರು ಯೋಗಿಗಳು ಮತ್ತು ಶ್ರೀಕೃಷ್ಣನ ಭಕ್ತರು ಎಂಬ 3 ಬಗೆಯ ಆಧ್ಯಾತ್ಮಿಕವಾದಿಗಳ
ಬಗೆಯ ತುಲನಾತ್ಮಕ ವಿಶ್ಲೇಷಣೆ ಇದೆ. ಎಲ್ಲ ಬಗೆಯ ಆಧ್ಯಾತ್ಮಿಕವಾದಿಗಳಲ್ಲಿ ಜ್ಞಾನಿಯು ವೈದಿಕ ಜ್ಞಾನ ಬಲ್ಲವನು ಶ್ರೇಷ್ಠನೆಂದು ಭಗವದ್ಗೀತೆಯಲ್ಲಿ 6.46-47 ಹೇಳಿದೆ. ಆದರೂ ಯೋಗಿಗಳು ಜ್ಞಾನಿಗಳಿಗಿಂತ ದೊಡ್ಡವರು ಮತ್ತು ಕರ್ಮಿಗಳಿಗಿಂತ ತುಂಬಾ ದೊಡ್ಡವರು. ಯೋಗಿಗಳಲ್ಲೆಲ್ಲ ಯಾರು ತನ್ನ ಶಕ್ತಿಯನ್ನೆಲ್ಲ ಬಳಸಿ ಸದಾ ಭಗವಂತನ ಸೇವೆ ಮಾಡುವರೋ ಅವನು ಪರಮಶ್ರೇಷ್ಠನು. ಒಟ್ಟಿನಲ್ಲಿ ತತ್ವಜ್ಞನು ಕಾರ್ಮಿಕನಿಗಿಂತ ಶ್ರೇಷ್ಠ. ಯೋಗಿಯು ತತ್ವಜ್ಞಾನಿಗಿಂತ ಉತ್ತಮ. ಯೋಗಿಗಳಲ್ಲೆಲ್ಲ ಸದಾ ಭಗವಂತನ ಸೇವೆಯಲ್ಲಿ ನಿರತನಾಗಿ ಭಕ್ತಿ ಯೋಗದಲ್ಲಿರುವವನು ಪರಮಶ್ರೇಷ್ಠ. ಈ ಪರಿಪೂರ್ಣತೆಯನ್ನು ಸಾಧಿಸಬೇಕೆಂದು ಈಶೋಪನಿಷತ್ ಹೇಳುತ್ತದೆ. ಹರೇ ಹಿರಣ್ ಕೃಷ್ಣ. ಮತ್ತೆ ಹರೇ ಓದಿ ಕೃಷ್ಣ. ಓದಿ ಓದಿ ಮತ್ತೆ. ಹಿರಣ್ಮೇನ ಪಾತ್ರೇಣ ಸತ್ಯ ಒಂದು ನಿಮಿಷ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೋಷಣ ಆವೃಣೋ ಸತ್ಯ ಧರ್ಮಾಯ ದೃಷ್ಟಯೇ. ಹರೇ ಕೃಷ್ಣ ಹರೇ ಪ್ರಭುಜಿ. ಹರೇ ಕೃಷ್ಣ ಮಾಧವಿ, ಧನ್ಯವಾದಗಳು. ಸೊ ಈಗ ಏನ್ ತಿಳ್ಕೊಂಡು ಮುಖ್ಯವಾಗಿ 2-3 ಪಾಯಿಂಟ್ ಹೇಳ್ತೀರಾ ಯಾರಾದ್ರು? ಎಲ್ರೂ ಪ್ರಯತ್ನ ಪಡಿ. ಭಕ್ತನೇ ಶ್ರೇಷ್ಠ ಅಂತ ಇಲ್ಲಿ ಈಶೋಪನಿಷತ್ ತಿಳಿಸ್ತಾ ಇದೆ ಗುರುಜಿ. ಯೋಗಿಗಿಂತ ಅದಕ್ಕಿಂತ ಮುಂಚೆ ಹಿರಣ್ಮಯೇನ ಪಾತ್ರೇಣ ಭಕ್ತನೇ ಶ್ರೇಷ್ಠ ಅಂತ ಶ್ಲೋಕದಲ್ಲಿ ಹೇಳಿಲ್ಲ, ಭಾವಾರ್ಥದಲ್ಲಿ ಹೇಳಿದ್ದಾರೆ ಪ್ರಭುವರು. ಹರೇ ಕೃಷ್ಣ ಪ್ರಭುಜಿ. ಮಂತ್ರದಲ್ಲಿ ಏನು ಹೇಳಿದೆ? ಅದೇ ಮಂತ್ರದಲ್ಲಿ ಏನ್ ಹೇಳಿದೆ ಅಂತಂದ್ರೆ, ಈ ಭಗವಂತನ ಮುಖವನ್ನು ನಾವು ಸರಿಯಾಗಿ ನೋಡ್ಬೇಕು, ಚೆನ್ನಾಗಿ ನೋಡ್ಬೇಕು ಅಂತಂದ್ರೆ ಅವನ ಮುಖದ ಮೇಲೆ ಪ್ರಭೆ, ತೀಕ್ಷ್ಣವಾದ ಪ್ರಭೆ ಏನು ಅಂತಂದ್ರೆ ಒಂದು ಪರದೆಯ ಹಾಗೆ ಅದರಿಂದ ಮುಚ್ಚಲ್ಪಟ್ಟಿದೆ ಅವನ ಮುಖ. ಅದಕ್ಕೋಸ್ಕರ ಮುಚ್ಚಲ್ಪಟ್ಟಿದೆ ಅಂದ್ರೆ ಶ್ರೀಕೃಷ್ಣನ ಪ್ರಭೆ ಎಷ್ಟು ಪ್ರಬಲವಾಗಿದೆ ಅಂದ್ರೆ, ಭಗವಂತನ ಪ್ರಭೆ ಎಷ್ಟು ಪ್ರಬಲವಾಗಿದೆ ಅಂದ್ರೆ ಶತಕೋಟಿ ಸೂರ್ಯರು ಒಟ್ಟಿಗೆ ಬೆಳಗದಾಗ ಎಷ್ಟು ಬೆಳಕು ಬರುತ್ತೆ ಅಷ್ಟು ಪ್ರಭೆ ಇರುತ್ತೆ. ಸೊ ಆದ್ರಿಂದ ಶ್ರೀಕೃಷ್ಣನನ್ನು ಭಗವಂತನ ನೋಡ್ಲಿಕ್ಕೆ ನಮ್ ಕೈಲಿ ಆಗೋದಿಲ್ಲ. ಅದನ್ನು ಸರಿಸಲಿಕ್ಕೆ ಬೇಡ್ಕೊಳ್ಳೋದು ಇದು. ಅದನ್ನು ಸರಿಸಿ ಅಂತ ಭಗವಂತನಲ್ಲಿ ನಾವು ಈ ಶ್ಲೋಕದಲ್ಲಿ ಬೇಡ್ಕೋತಾ ಇದ್ದೀವಿ. ಮತ್ತೆ ಇನ್ನೊಂದು ಪಾಯಿಂಟ್, ಅದು ಮುಖ್ಯವಾದಿ, ಅದು ಪಾಯಿಂಟ್. ಸೊ ಇನ್ನೊಂದೇನ್ ಪಾಯಿಂಟ್? ಅದು ಮೇನ್ ಪಾಯಿಂಟ್. ಇನ್ನೊಂದು ಪಾಯಿಂಟ್ ಏನು? ಇನ್ನೊಂದು ಪಾಯಿಂಟ್ ಏನು? ಶುದ್ಧ ಭಕ್ತಿಗೆ ಅದನ್ನ ತೆಗೆದು ನಿನ್ನನ್ನು ನಿನ್ನ ಶುದ್ಧ ಭಕ್ತನಿಗೆ ತೋರಿಸುವಂತ ಬೇಡ್ಕೊಳ್ತಾ ಇರತ್ತೆ. ಕರೆಕ್ಟ್. ಆಮೇಲೆ ಇನ್ನೊಂದೇನು? ಇನ್ನೊಂದು ಬ್ರಹ್ಮಜ್ಯೋತಿ, ಬ್ರಹ್ಮೇತಿ, ಪರಮಾತ್ಮೇತಿ, ಭಗವಾನೇತಿ, ಈ 3 ವಿಷಯಗಳ ಬಗ್ಗೆನೂ ಹೇಳಿದೆ ಅಲ್ವಾ? ಹೇಳಿದೆ. ಹೌದೌದು. ಹೇಳಿ, ಯಾರು ಹೌದು. ಅದು ಭಗವಂತನ ಪ್ರಭೆ ಅಂತನ್ನೋದು ಅದು ಬ್ರಹ್ಮನ್. ಅದರ ನಂತರ ಮುಂದುವರೆದ ಭಕ್ತಿಯಿಂದಾಗಿ ಕಾಣುವುದು ನಾವು ಪರಮಾತ್ಮನನ್ನು. ಅದಕ್ಕೂ ಮುಂದೆ ಹೋದ್ರೆ ನಾವು ಭಗವಂತನನ್ನು ಕಾಣ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳುವಂತಹದ್ದು. ಈ ಸೂರ್ಯನ ಉಪಮೆಯನ್ನು ಕೊಟ್ಟಿದಾರಲ್ಲ ಶ್ರೀಲ ಪ್ರಭುಪಾದರು, ಯಾರಾದ್ರೂ ಹೇಳ್ತಾರೆ? ಸೂರ್ಯನ ಎಕ್ಸಾಂಪಲ್ ಉಪಮೆ ಅಂತಾರೆ ಕನ್ನಡದಲ್ಲಿ. ಸೂರ್ಯನ ಕಿರಣಗಳು ಬಂದು ಬ್ರಹ್ಮನ್, ಗುರುಜಿ, ಬ್ರಹ್ಮನ್. ಅದಕ್ಕಿನ್ನ ಮುಂದಕ್ಕೆ ಸೂರ್ಯನ ಭಾಗ, ಆ ಪೋರ್ಷನ್ ಅಂದ್ರೆ ರೌಂಡ್ ಆಗಿರುತ್ತೆ. ಡಿಸ್ಕ್, ಭಗವಂತ ಸೂರ್ಯನ ಡಿಸ್ಕ್ ಕಾಣಿಸುತ್ತೆ, ಗೋಳ, ಸೂರ್ಯ ಗೋಳ. ಅದು ಪರಮಾತ್ಮ. ಒಳಗಡೆ ಸೂರ್ಯನ ಒಳಗಡೆ ಅದು ಭಗವಂತ. ಓಕೆ, ಇದು ಈ 2 ವಿಷಯಗಳನ್ನು ಮುಖ್ಯವಾಗಿ ಇದರಲ್ಲಿ ಹೇಳಿದ್ದಾರೆ. ಮತ್ತು ಭಕ್ತನ ಪ್ರಾರ್ಥನೆ, ಇದನ್ನು ಈ ನಿನ್ನ ಪ್ರಭೆಯನ್ನು ತೊಲಗಿಸಿ ನನಗೆ ನಿಜವಾದ ನಿನ್ನ ದರ್ಶನವನ್ನು ಕೊಡು. ಆ ದರ್ಶನ ಕೊಡೋದ್ರಿಂದ ಏನಾಗುತ್ತೆ, ನನಗೆ ನಿನ್ನ ಸೇವೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಭಕ್ತ. ಸೊ ಇದರ ಒಂದು ಇದರದ್ದು ಒಂದು ಅರ್ಥ ನೋಡೋದಂದ್ರೆ, ಈ ಮಂತ್ರ ಏನ್ ಮಾಡುತ್ತೆ ಅಂದ್ರೆ, ಈ ಆಧ್ಯಾತ್ಮಿಕ ಯಾತ್ರೆ ಏನಿದೆ ಒಂದು ಭಕ್ತನದು, ಆ ಭಕ್ತನ ಆಧ್ಯಾತ್ಮಿಕ ಯಾತ್ರೆಯಲ್ಲಿ ಒಂದು ನಿರ್ಣಾಯಕ ತಿರುವನ್ನು ಕೊಡುತ್ತೆ. ಇಲ್ಲಿ ಸಾಧಕ ಏನ್ ಮಾಡ್ತಾನೆ, ನಿರಾಕಾರ ಸತ್ಯ ಅಂದ್ರೆ ಬೆಳಕು, ಅದು ಕೇವಲ ಅದಕ್ಕೆ ಆಕಾರ ಇಲ್ಲ, ಬೆಳಕಾಗಲ್ವಾ, ಅದಕ್ಕೆ ನಿರಾಕಾರವಾದ ಸತ್ಯ, ಅದರ ಸತ್ಯನೇ ಅದು. ಸೊ ನಿರಾಕಾರ ಸತ್ಯ. ನಂತರ ಅದರ ಜೊತೆ ಪರಮಾತ್ಮನ ವ್ಯಕ್ತಿ ಜೊತೆಗಿನ ಆಪ್ತ ಸಂಬಂಧದ ಹಂಬಲಕ್ಕೆ ಹಾತೊರೀತಾನೆ ಇವನು. ಬೆಳಕನ್ನು ಸರಿಸಿ ಭಗವಂತನ ಆಪ್ತ ಸಂಬಂಧವನ್ನು ಬೆಳೆಸಲಿಕ್ಕೆ ಇದು
ಭಕ್ತ ಏನ್ ಮಾಡ್ತಾನೆ, ಅವನು ಹಾತೊರಿತಾ ಇರ್ತಾನೆ. ಇಲ್ಲಿ ಸುವರ್ಣದ ಆವರಣ, ಹಿರಣ್ಮಯೇನ ಪಾತ್ರೇಣ ಅಂದ್ರೆ ಸುವರ್ಣ ಬಂಗಾರದ ಬಂಗಾರದಂತ ಬಣ್ಣದಂತಿರುವ ನಿನ್ನ ಬೆಳಕು ಪ್ರಭಾವಳಿ, ಆ ಸುವರ್ಣದ ಆವರಣ. ಆ ಆವರಣವನ್ನು ಪುರುಷನ ದೇವನ ನೇರ ಸಾಕ್ಷಾತ್ಕಾರಕ್ಕೆ ಅಡ್ಡಿ ಆಗ್ತಾ ಇದೆ ಅದು. ಸೊ ಅದರಿಂದ ಇದು ಈ ಮಂತ್ರದಲ್ಲಿ ಮೊದಲನೇ ಅದು ಗುರುತಿಸಲಾಗುತ್ತೆ. ಇಲ್ಲಿ ನಿರಾಕಾರ ಸ್ವರೂಪ ಅಂದ್ರೆ ಅದು ಪ್ರಕಾಶಮಾನವಾದ ಸುವರ್ಣ ತೇಜಸ್ಸು, ಹಿರಣ್ಮಯೇನ ಪಾತ್ರೇನ ಅಂದ್ರೆ ಭಗವಂತನ ದೇಹದಿಂದ ಹೊರಹೊಮ್ಮುತ್ತಿರುವ ಬ್ರಹ್ಮಜ್ಯೋತಿ. ಇದು ನಿರಾಕಾರ ಆಧ್ಯಾತ್ಮಿಕ ಪ್ರಕಾಶ. ಇದು ನಿರಾಕಾರ ಮತ್ತು ಆಧ್ಯಾತ್ಮಿಕ ಪ್ರಕಾಶ. ಇಲ್ಲಿ ಬರುವುದು ಎಲ್ಲವೂ ಆಧ್ಯಾತ್ಮಿಕ, ಯಾಕಂದ್ರೆ ಕೃಷ್ಣನಿಂದ ಬಂದಿದೆ. ಮತ್ತು ಮುಖವನ್ನು ಮರೆಮಾಚಿಕೊಂಡಿದೆ. ಈ ತೇಜಸ್ ಏನಾಗ್ತಾ ಇದೆ, ಪರಮ ಸತ್ಯದ ಮುಖವನ್ನು, ಸತ್ಯಸ್ಯ ಪಿಹಿತಂ ಮುಖಂ. ಸೊ ಇದರಿಂದ ಏನಾಗುತ್ತೆ, ಇಲ್ಲಿ ಮುಖವನ್ನು ಭಗವಂತನ ವೈಯುಕ್ತ ರೂಪ ಗುಣಗಳು ಮತ್ತು ಭಗವಂತನ ಲೀಲೆಗಳು ಇವೆಲ್ಲವನ್ನು ಮುಖ ಅಂತ ಇಲ್ಲಿ ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಅಂದ್ರೆ ಭಗವಂತನ ಮುಖವನ್ನು ಸತ್ಯಸ್ಯ ಪಿಹಿತಂ ಮುಖಂ. ಇಲ್ಲಿ ಮುಖಂ ಅಂದ್ರೆ ಏನೇನು ಇನ್ವಾಲ್ವ್ ಇದೆ ಇಲ್ಲಿ ಭಗವಂತನ ರೂಪ ಗುಣ ಮತ್ತು ಲೀಲೆಗಳು ಎಲ್ಲವೂ ಸೇರಿಸಿದ್ರೆ ಇಲ್ಲಿ ಮುಖಂ ಅಂತ ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಸೊ ನಂತರ ಏನಾಗ್ತಾ ಇದೆ, ನಮ್ಗೆ ಇದು ನಿರಾಕಾರ ಬ್ರಹ್ಮನ ಸಾಕ್ಷಾತ್ಕಾರ ನಾವು ಮಾಡ್ಕೊಂಡ್ರೆ ಅದು ಆಧ್ಯಾತ್ಮಿಕವೇ ಆದ್ರೂ ಸಹ ಅದು ಅಪರಿಪೂರ್ಣ. ಅದು ನಮ್ಗೆಲ್ಲ ಈಗ ಗೊತ್ತಾಗಿದೆ, ಭಗವದ್ಗೀತೆಯಲ್ಲೂ ಶ್ರೀಕೃಷ್ಣ ಹೇಳಿದ್ದಾರೆ ಮತ್ತು ಭಾಗವತದಲ್ಲೂ ಕೂಡ ಆಚಾರ್ಯರು ಮತ್ತೆ ಈ ಮಾತನ್ನು ಹೇಳಿದ್ದಾರೆ. ನಿರಾಕಾರ ಬ್ರಹ್ಮನ ಸಾಕ್ಷಾತ್ಕಾರ ಕೂಡ ಅದು ಆಧ್ಯಾತ್ಮಿಕವೇ. ಆದ್ರೆ ಸಮಸ್ಯೆ ಏನು ಅದರಲ್ಲಿ ಅಂದ್ರೆ ಅದು ಅಪರಿಪೂರ್ಣ. ಅದು ಯಾಕಂದ್ರೆ ಅದು ಆ ಸಾಧಕನನ್ನು ಅಂದ್ರೆ ಭಕ್ತನನ್ನು ಆ ಭಕ್ತಿಯ ಮಾರ್ಗದಲ್ಲಿ ಹೊರಟಿದ್ದಾನೆ, ಯಾರು ಸಾಧಕ ಹೊರಟಿದ್ದಾನೆ, ಆ ಬೆಳಕಿನ ಮೂಲವಾದ ವ್ಯಕ್ತಿ ಅಂದ್ರೆ ಭಗವಂತನಿಂದ ದೂರ ಇಟ್ಟುಬಿಡುತ್ತೆ ಅದು. ಆ ಬೆಳಕಿನ ಮೂಲವನ್ನು ಅವನಿಗೆ ಮುಟ್ಲಿಕ್ಕೆ ಆಗುದಿಲ್ಲ. ಸೊ ಅದರಿಂದ ಭಕ್ತ ಇಲ್ಲಿ ಏನ್ ಕೇಳ್ತಾ ಇದ್ದಾನೆ, ಪೋಷಕ ಅಂತ. ಇಲ್ಲಿ ಪೂಸನ್ ಅಂತ ಒಂದು ಶಬ್ದ ಇದೆ ಅಲ್ಲಿ. ಪೂಸನ್ ಅಂದ್ರೆ ಏನು, ಪೋಷಕ ಅಂತ ಅಂದ್ರೆ ಪಾಲಕ ಅಂತ. ಪಾಲಕ ಅಂದ್ರೆ ಏನು, ನಾವು ಕನ್ನಡದಲ್ಲಿ ಪಾಲಕ ಅಂದ್ರೆ ತಂದೆ ತಾಯಿಗಳನ್ನು ಪಾಲಕರು ಅಂತ ಕರಿತೇವೆ. ಸೊ ಅದರಿಂದ ಪೋಷಕರು ಅಂದ್ರೆ ಅದನ್ನ ನಮ್ಮ ಪೋಷಣೆ ಮಾಡೋರು. ಅದರಿಂದ ಇಲ್ಲಿ ಪೂಷನ್ ಅಂದ್ರೆ ಭಗವಂತನನ್ನು ಇಲ್ಲಿ ಭಕ್ತ ಪೋಷನ್ ಅಂದ್ರೆ ಪೋಷಕ ಅಥವಾ ಪಾಲಕ ಅಂತ ಸಂಬೋಧನೆ ಮಾಡ್ತಾ ಇದ್ದಾನೆ. ಇಲ್ಲಿ ಭಕ್ತ ಏನ್ ಮಾಡ್ತಾ ಇದ್ದಾನೆ, ಭಗವಂತನ ಆಶ್ರಯದ ಒಂದು ಅರಿವು ಅವನಿಗೆ ಬಂದಿದೆ. ಸೊ ಅವನು ಏನ್ ಹೇಳ್ತಾನೆ, ಭಗವಂತ ನೀನು ಸಮಸ್ತ ಜೀವಿಗಳ ಪೋಷಕ. ಆದ್ರಿಂದ ನೀನು ಕೇವಲ ವಿಶ್ವವನ್ನು ಮಾತ್ರವಲ್ಲದೆ ಭಕ್ತನ ಆಧ್ಯಾತ್ಮಿಕ ಜೀವನವನ್ನು ಕೂಡ ಪೋಷಿಸ್ತಾನೆ. ಸಂಪೂರ್ಣ ವಿಶ್ವವನ್ನು ನೀನು ಪೋಷಣೆ ಮಾಡ್ತಾನೆ ಇದೆಯಾ, ಅದ್ರ ಜೊತೆಗೆ ನನ್ನಂತಹ ಭಕ್ತರ ಆಧ್ಯಾತ್ಮಿಕ ಜೀವನ ಏನಿದೆ ಅದನ್ನು ಕೂಡ ನೀನೇ ಪೋಷಣೆ ಮಾಡಬೇಕು. ಆದ್ರಿಂದ ನನಗೆ ನಿನ್ನಲ್ಲಿ ಒಂದು ಸಣ್ಣ ಪ್ರಾರ್ಥನೆ, ಸರಳವಾಗಿದೆ. ದಯವಿಟ್ಟು ನಿನ್ನ ಈ ತತ್ವಂ ಅಪೂರ್ಣ ಅಂದ್ರೆ ಇದನ್ನು ಈ ನಿರಾಕಾರ ಬೆಳಕನ್ನು ದಯವಿಟ್ಟು ಸರಿಸು ಅಂತೇಳಿ. ಈ ನಿರಾಕಾರ ಬೆಳಕನ್ನು ನಾವು ತೆಗಿಲಿಕ್ಕೆ ಸಾಧ್ಯನಾ? ನಮ್ಮ ಕೈಲಾಗೋದಿಲ್ಲ, ಯಾರ ಕೈಲೂ ತೆಗಿಲಿಕ್ಕೆ ಆಗೋದಿಲ್ಲ. ಕೇವಲ ಪರಮಪುರುಷನಾದ ಕೃಷ್ಣ ಮಾತ್ರ, ಆದ್ರೆ ಯಾರು ಪೋಷಕನಿದ್ದಾನೆ, ನಮ್ಮ ಪೋಷಕ, ಅವನಿಂದ ಮಾತ್ರ ಅದನ್ನು ತೆಗಿಲಿಕ್ಕೆ ಸಾಧ್ಯ. ಆದ್ರಿಂದ ನಾವು ನಮ್ಮ ಪ್ರಾರ್ಥನೆಯನ್ನು ಅವನಲ್ಲೇ ಸಲ್ಲಿಸಬೇಕು. ಅದರಿಂದ ಭಕ್ತ ಇಲ್ಲಿ ಹೇಳ್ತಾ ಇದ್ದಾನೆ, ಕೃಷ್ಣ ಇದನ್ನ ನಿನ್ ಬಿಟ್ರೆ ಇನ್ಯಾರು ತೆಗಿಲಿಕ್ಕೆ ಆಗುದಿಲ್ಲ. ಅದರಿಂದ ದಯವಿಟ್ಟು ನಿನ್ನ ಈ ಪ್ರಭಾವಳಿಯನ್ನು ಸ್ವಲ್ಪ ಸೈಡಿಗೆ ಮಾಡಿ ನಿನ್ನ ನಿಜ ದರ್ಶನವನ್ನು ಕೊಡು ಅಂತ ಕೇಳ್ತಾ ಇದ್ದಾನೆ. ಸೊ ಆದ್ರೆ ಇಲ್ಲಿ ಈ ದರ್ಶನವನ್ನು ಪಡಿಲಿಕ್ಕೂ ಕೂಡ ಅರ್ಹತೆ ಬೇಕಲ್ವಾ? ಆ ದರ್ಶನ ಪಡಿಲಿಕ್ಕೆ ಯೋಗ್ಯತೆ ಏನು? ಸತ್ಯಧರ್ಮಾಯ ಅಂದ್ರೆ ನಿರ್ದಿಷ್ಟವಾದ ಅರ್ಹತೆ ಇರುವ ವ್ಯಕ್ತಿಗಳಿಗೆ ಮಾತ್ರ ಅದು ಕೇಳಲಿಕ್ಕೆ ಸಾಧ್ಯ. ಇವನು ಬೇಡ್ಲಿಕ್ಕೆ ಕೂಡ ಒಂದು ಅರ್ಹತೆ ಇರಬೇಕು. ಸತ್ಯಧರ್ಮಾಯ ದೃಶ್ಯತೆ ಅಂದ್ರೆ ಶುದ್ಧ ಭಕ್ತನು ಮೊದಲು ನೋಡಲು ಅಥವಾ ಸತ್ಯ ಮಾರ್ಗಕ್ಕೆ ಸಮರ್ಪಿತನಾಗಿರಬೇಕು. ಆಗ್ಲೇ ಅವನು ಈ ಶ್ಲೋಕವನ್ನು ಹೇಳಲಿಕ್ಕೆ ಸಾಧ್ಯ. ಇಲ್ಲಿ ನಿಜವಾದ ಧರ್ಮ ಮತ್ತು ಸತ್ಯ ಮಾರ್ಗ ಅಂದ್ರೆ ಏನು? ನಿಜವಾದ ಧರ್ಮ ಅಂದ್ರೆ ಏನು ಅಂದ್ರೆ ಇಲ್ಲಿ ನಿಷ್ಕಲ್ಮಶವಾದ ಭಕ್ತಿ ಸೇವೆ, ಅದೇ ನಮ್ಮೆಲ್ಲರ ನಿಜವಾದ ಧರ್ಮ. ನಾವು ಮಾಡ್ಬೇಕಾಗಿರೋ ಕೆಲಸ ಅದೇ, ನಿಷ್ಕಲ್ಮಶವಾದ ಭಗವಂತನ ಭಕ್ತಿ ಸೇವೆ. ಅದು ನಿಷ್ಕಲ್ಮಶ ನಿರಂಕಾರವಾಗಿ ನಾವು ಭಗವಂತನಲ್ಲಿ ಶರಣಾಗಿ ನಿಷ್ಕಲ್ಮಶವಾದ ಅಹೈತುಕಿ ಅಪ್ರತೀಯತ ಆ ಭಕ್ತಿ ಸೇವೆಯನ್ನು ಮಾಡಬೇಕು. ನಂತರ ಆಗ ನಮಗೆ ಭಗವಂತನ ವ್ಯಕ್ತಿಗತ ರೂಪವನ್ನು ಕೇಳುವ ಒಂದು ಯೋಗ್ಯತೆ ನಮಗೆ ಸಿಗುತ್ತೆ. ಆಗ ಮಾತ್ರ ನಮ್ಗೆ ಅದು ಪ್ರಕಟ ಆಗ್ಲಿಕ್ಕೆ, ನಾವು ಕೇಳ್ಕೊಳ್ಳಿಕ್ಕೆ ಕೂಡ ನಮ್ಗೆ ಯೋಗ್ಯತೆ ಬರುತ್ತೆ. ಕೇವಲ ನಾವು ಬೌದ್ಧಿಕ ಊಹಾಪೋಹ ಮತ್ತು ಜ್ಞಾನವನ್ನು ಪಡ್ಕೊಳ್ಳೋದು, ಯೋಗದ ಮೇಲೆ ಅಂದ್ರೆ ಅಷ್ಟಾಂಗ ಯೋಗ ಮಾಡುವುದು, ಅದರಿಂದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆಲ್ಲ ಅದರಲ್ಲಿ ಯೋಗ್ಯತೆ, ಈ ಶ್ಲೋಕವನ್ನು ಹೇಳಲಿಕ್ಕೂ ಕೂಡ ಅವರಿಗೆ ಯೋಗ್ಯತೆ ಇರುವುದಿಲ್ಲ. ಯಾಕಂದ್ರೆ ಈ ಶ್ಲೋಕ ಹೇಳಬೇಕು ಅಂತ ಅನ್ಸೋದೇ ಇಲ್ಲ. ಯಾಕಂದ್ರೆ ಅವ್ರು ಏನ್ ಅನ್ಕೋತಾರೆ, ಈ ಪರಮಾತ್ಮನ ಈ
ಈ ಬೆಳಕೇನಿದೆ ಆ ಬೆಳಕೆ ಪರಮಾತ್ಮ ಅಂದ್ಕೊಂಡ್ಬಿಡ್ತಾರೆ ಅವ್ರು. ಸೊ ಅದರಿಂದ ಅವ್ರು ಅಲ್ಲಿಗೆ ನಿಂತ್ಕೊಂಡ್ಬಿಡ್ತಾರೆ, ಅದರಿಂದ ಅವ್ರು ಕೇಳೋದು ಇಲ್ಲ. ಸೊ ಅದೇ ರೀತಿ ಅಷ್ಟಾಂಗ ಯೋಗ ಮಾಡೋರು ಅವರೆಲ್ಲನೂ ಅವರು ಆ ಲೆವೆಲ್ಗೆ ಹೋಗೋದೇ ಇಲ್ಲ, ಅದರಿಂದ ಅವರಿಗೆ ಅದು ಆ ಪ್ರಶ್ನೆಯನ್ನು ಕೇಳಬೇಕು ಅಂತಲೂ ಅವ್ರಿಗೆ ಅನ್ಸೋದಿಲ್ಲ. ಸೊ ಅದರಿಂದ ಇಲ್ಲಿ ಭಗವಂತನಲ್ಲಿ ಭಕ್ತ ಏನ್ ಹೇಳ್ತಾ ಇದ್ದಾನೆ, ಭಗವಂತ ಕರುಣೆ ಇಟ್ಟು ನನ್ನ ಮೇಲೆ ನಿನ್ನ ಮುಖದರ್ಶನವನ್ನು ಮಾಡು, ನನ್ನ ಯಾಂತ್ರಿಕ ಪ್ರಯತ್ನದಿಂದ ದ್ರಷ್ಟಯೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೂ ಸಾಧ್ಯ. ಆದ್ರಿಂದ ಶರಣಾಗತನಾದ ಶುದ್ಧ ಭಕ್ತನಿಗೆ ಮಾತ್ರ ಭಗವಂತ ಇಲ್ಲಿ ಕರುಣೆಯನ್ನು ನೀಡ್ತಾನೆ. ಈ ಮಂತ್ರದಿಂದ ನಾವು ನಿರಾಕಾರ ತೇಜಸ್ಸು ಅಂದ್ರೆ ನಿರಾಕಾರವಾದ ಆಧ್ಯಾತ್ಮಿಕ ತೇಜಸ್ಸು ಏನಿದೆ, ಸಾರಿ, ಇದು ಆಧ್ಯಾತ್ಮಿಕ, ಆದರೆ ಅದು ಜೀವನದ ಅಂತಿಮ ಗುರಿಯಲ್ಲ. ನಮ್ಮ ಜೀವನದ ಅಂತಿಮ ಗುರಿ ಏನು? ಭಗವಂತನೊಂದಿಗೆ ವೈಯಕ್ತಿಕ ಪ್ರೀತಿಯ ಸಂಬಂಧ. ಇದು ಶ್ಲೋಕದ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಶ್ರೀಲ ಪ್ರಭುಪಾದರು ಕೊಟ್ಟಿರೋ ತಾತ್ಪರ್ಯವನ್ನು ನೋಡುವುದಾದ್ರೆ, ಭಾವಾರ್ಥವನ್ನು ನೋಡುವುದಾದ್ರೆ, ಮೊದಲನೆಯದಾಗಿ ಶ್ರೀಲ ಪ್ರಭುಪಾದರು ಪರಮ ಸತ್ಯದ ಮೂಲ ಯಾರು ಅಂತ ನಮಗೆ ತಿಳಿಸ್ತಾರೆ. ಇಲ್ಲಿ ಈ ಮಂತ್ರದಲ್ಲಿ ಉಲ್ಲೇಖಿಸುವ ಸುವರ್ಣ ತೇಜಸ್ಸು ಅಂದ್ರೆ ಹಿರಣ್ಮಯ ಪಾತ್ರೇನ, ಇದು ಬ್ರಹ್ಮ ಜ್ಯೋತಿಯ ಹೊರತು ಬೇರೇನಲ್ಲ ಅಂತ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳಿದ್ದಾರೆ. ಸೊ ಭಗವದ್ಗೀತೆಯಲ್ಲಿ 14.27ನೇ ಶ್ಲೋಕದಲ್ಲೂ ಕೂಡ ಇದನ್ನೇ ಮಾತನ್ನ ಭಗವಂತ ಶ್ರೀಕೃಷ್ಣ ಹೇಳ್ತಾನೆ. ಅವಿನಾಶಿ, ಅಕ್ಷಯ, ಶಾಶ್ವತ ಧರ್ಮ ಮತ್ತು ಪರಮ ಸುಖದ ಸಂವಿಧಾನ ಸ್ಥಾನವಾದ ನಿರಾಕಾರ ಬ್ರಹ್ಮನಿಗೆ ನಾನೇ ಆಧಾರ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಇದೇನಿದೋ ಈ ಸುವರ್ಣವಾದ ತೇಜಸ್ ಏನಿದೆ ಮತ್ತು ನಿರಾಕಾರ ಬ್ರಹ್ಮ ಏನಿದೆ, ಇದು ಬ್ರಹ್ಮೇತಿ ಪರಮಾತ್ಮೇತಿ, ಇವೆರಡಕ್ಕೂ ಕೂಡ ನಾನೇ ಆಧಾರ ಅಂತ. ಬ್ರಹ್ಮನಿಗೂ ನಾನೇ, ನಿರಾಕಾರ ಬ್ರಹ್ಮನಿಗೂ ನಾನೇ ಆಧಾರ, ಬ್ರಹ್ಮೇತಿ ಪರಮಾತ್ಮೇತಿ ಇಬ್ಬರಿಗೂ ನಾನೇ ಆಧಾರ. ಇಲ್ಲಿ 3 ಅಂಶಗಳು ನಾವು ತಿಳ್ಕೊಬೇಕಾಗಿರೋದು. ಮೊದಲನೇದಾಗಿ ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್, ಇವೆಲ್ಲವೂ ಕೂಡ ಒಂದೇ ಪರಮ ಸತ್ಯದ 3 ಅಂಶಗಳು. ಇಲ್ಲಿ ಬ್ರಹ್ಮನ್ ಅಂದ್ರೆ ಪ್ರಾರಂಭಿಕರಿಗೆ ಸುಲಭವಾಗಿ ಗ್ರಹಿಸ್ಲಿಕ್ಕೆ ಸಿಗುವಾಗ ನಿರಾಕಾರ ಅಂಶ, ಸುಲಭವಾಗಿ ನಾವು ತಿಳ್ಕೊಬಹುದು. ಈಗ ಸೂರ್ಯನ ಬೆಳಕಿದೆ ಅಂದ್ರೆ ಅದು ನಮ್ಮ ಲೆವೆಲ್ಗೆ ಬ್ರಹ್ಮನ್ ಅಂದ್ರೆ ಸೂರ್ಯ ಇದ್ದಾನೆ ಅಂತ ನಮ್ಗೆ ಸುಲಭವಾಗಿ ಅರ್ಥ ಆಗುತ್ತೆ. ಅದೇ ರೀತಿ ಬೆಳಕನ್ನು ನೋಡಿ, ಭಗವಂತನ ಪ್ರಭಾವಳಿಯನ್ನು ನೋಡಿ, ಓ ಭಗವಂತ ಇದ್ದಾನೆ ಅಂದ್ಬಿಟ್ಟು ನಮ್ಗೆ ಸುಲಭವಾಗಿ ಅರ್ಥವಾಗುತ್ತೆ. ಆದ್ರೆ ಇದು ಪ್ರಾರಂಭಿಕರಿಗೆ ಸುಲಭವಾಗಿ ಅರ್ಥ ಮಾಡ್ಲಿಕ್ಕೆ ಅಂದ್ರೆ ಗ್ರಹಣೆ ಮಾಡ್ಲಿಕ್ಕೆ ಸಿಗುವಂತ ನಿರಾಕಾರವಾದ ಅಂಶ ಅಂದ್ರೆ ಸೂರ್ಯನ ಬೆಳಕಿಗೆ ಆಕಾರ ಇಲ್ವಲ್ಲ. ಸೊ ಅದನ್ನ ನೆಕ್ಸ್ಟ್ ಪರಮಾತ್ಮ ಅಂದ್ರೆ ಸೂರ್ಯನ ಒಂದು ಇದೆ, ಸೂರ್ಯ ಗೋಳ ಏನಿದೆ, ಸೂರ್ಯನ ಇದು ಸರ್ಕಲ್, ಇದು ಗೋಳ ಅಂತ ಏನ್ ಹೇಳ್ತೀವಿ ನಾವು, ಅದನ್ನು ಇನ್ ಸ್ವಲ್ಪ ಪ್ರಗತಿ ಸಾಧಿಸಿ, ಓ ಇದು ಬೆಳಕು ಎಲ್ಲಿಂದ ಬರ್ತಾ ಇದೆ, ಸೂರ್ಯನ ಗೋಳದಿಂದ ಬರ್ತಾ ಇದೆ, ಆದ್ರಿಂದ ಸೂರ್ಯನ ಗೋಳವನ್ನು ನಾವು ಪೂಜಿಸ್ಬೇಕು ಅಂತ ಅವರು ತೀರ್ಮಾನ ಮಾಡ್ತಾರೆ. ಸೂರ್ಯನ ಗೋಳಕ್ಕೆ ಈಗ ಒಂದು ಸ್ವಲ್ಪ ಆಕಾರ ಸಿಕ್ಕಿದೆ, ಆದ್ರೆ ಅದು ನಿರಾಕಾರ ಅಲ್ಲ ಅನ್ನೋ ಒಂದು ಭ್ರಮೆಯಿಂದ ಹೊರಡೆ ಬರ್ತಾರೆ. ಕೊನೆಗೆ ಏನ್ ಮಾಡ್ತಾರೆ, ಅವರು ಅಲ್ಲಿ ಮುಟ್ಟಿದಾಗ ಅವಾಗ ಅಲ್ಲಿ ಗೊತ್ತಾಗತ್ತೆ, ಓ ಪರಮಾತ್ಮ ಕೊನೆಯವರಲ್ಲ, ಪರಮಾತ್ಮನ ಹಿಂದೆನೂ ಇದೆ, ಅದು ಯಾರು? ಸೂರ್ಯ ಭಗವಾನ್ ಇದ್ದಾರೆ. ಸೊ ಅವರು ಭಗವಾನನ್ನು, ಅದು ಅಂತಿಮ ಮತ್ತು ಸಂಪೂರ್ಣ ಸಾಕ್ಷಾತ್ಕಾರ. ಈ ಎಲ್ಲ ಅಂದ್ರೆ ಈ ಬೆಳಕು, ಸೂರ್ಯ ಗೋಳ, ಸೂರ್ಯ ಲೋಕ ಎಲ್ಲವನ್ನು ಮ್ಯಾನೇಜ್ ಮಾಡೋದು ಯಾರು? ಭಗವಂತ ಸೂರ್ಯ ಭಗವಂತ. ಸೊ ಅದರಿಂದ ಈ ಸಂಪೂರ್ಣ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳನ್ನು ಮೇಂಟೈನ್ ಮಾಡ್ತಾ ಇರೋದು ಶ್ರೀಕೃಷ್ಣ, ಅವನು ಭಗವಾನ್. ಸೊ ಆ ಭಗವಂತನನ್ನು ನಾವು ಸಾಕ್ಷಾತ್ಕರಿಸಿಕೊಳ್ಬೇಕು. ಇಲ್ಲಿ ಇನ್ನೊಂದು ಶಬ್ದ ಪೂಷನ್ ಅನ್ನುವರ ಬಗ್ಗೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಅಲ್ಟಿಮೇಟ್ ಮೇಂಟೈನರ್ ಅಂದ್ಬಿಟ್ಟು, ಅಂದ್ರೆ ಪರಮ ಪೋಷಕ ಅವನು. ಒಂದು ಅಂಶದಿಂದ ಭಗವಂತ ಭಗವದ್ಗೀತೆಯಲ್ಲಿ ಹೇಳುವಂತೆ ಅವನಿಗೆ ಇಡೀ ಸೃಷ್ಟಿ ವಿವರವಾದ ಜ್ಞಾನವನ್ನು ಅರ್ಥಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅರ್ಜುನನಿಗೆ ಹೇಳ್ತಾನೆ. ಅರ್ಜುನನಿಗೆ ತನ್ನ ಎಲ್ಲ ವಿಭೂತಿಗಳನ್ನು ಹೇಳಿದ್ಮೇಲೆ ಏನ್ ಹೇಳ್ತಾನೆ, ಅರ್ಜುನ ನನ್ನ ಈ ಎಲ್ಲ ವಿಭೂತಿಗಳನ್ನು ತಿಳ್ಕೊಂಡು ಏನ್ ಮಾಡ್ತೀಯ? ನನ್ನ ಒಂದು ಪೂರ್ಣಾಂಶದಿಂದ ಇಡೀ ವಿಶ್ವವನ್ನು ವ್ಯಾಪಿಸುತ್ತೇನೆ ಮತ್ತು ಪೋಷಣೆಯನ್ನು ಮಾಡ್ತಾ ಇದ್ದೇನೆ ಅಂತ ಭಗವಂತ ಹೇಳ್ತಾನೆ. ಸೊ ಅರ್ಜುನ ಕೇಳ್ತಾನೆ 9ನೇ ಅಧ್ಯಾಯದಲ್ಲಿ, ಕೃಷ್ಣ ನಿನ್ನನ್ನು ತಿಳ್ಕೊಳ್ಳೋದು ಹೇಗೆ, ನಿನ್ನನ್ನು ಹೇಗೆ ನಾನು ಗ್ರಹಿಸೋದು ಅಂದ್ಬಿಟ್ಟು ನಿನ್ನ ವಿಭೂತಿಗಳ ಬಗ್ಗೆ ತಿಳಿಸ್ಕೊಡು ಅಂತ ಹೇಳಿದಾಗ, ಕೃಷ್ಣನು ವಿಭೂತಿ ಯೋಗದಲ್ಲಿ ತನ್ನ ಎಲ್ಲ ಇದನ್ನು ಹೇಳ್ತಾನೆ, ತನ್ನ ವಿಭೂತಿಗಳು ಹೇಳ್ತಾನೆ. ಮತ್ತೆ ನಂತರ ಹೇಳ್ತಾನೆ, ಈ ಎಲ್ಲ ವಿಭೂತಿಗಳು ನನ್ನ ಕೇವಲ ಒಂದು ಪೂರ್ಣ ಏಕ ಅಂಶ ಅಷ್ಟೇ, ಎಷ್ಟೋ ಇದೆ ಇನ್ನೂನು, ನಾನೀಗ ಜಸ್ಟ್ ಸ್ಯಾಂಪಲ್ ಹೇಳಿದ್ದೇನೆ ಅಷ್ಟೇ, ಇನ್ನು ಎಷ್ಟೋ ಇದೆ ನನಗೆ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಷ್ಟೊಂದಿದೆ. ಸೊ ಅದರಿಂದ ಅವೆಲ್ಲವೂ ಕೂಡ ಏಕಾಂಶದಿಂದ, ಏಕಪೂರ್ಣಾಂಶ, ಏಕಾಂಶೇನ ಜಗತ್ತನ್ನು ಅವನು ಪಾಲಿಸುತ್ತಾನೆ ಮತ್ತು ವ್ಯಾಪಿಸುತ್ತಾನೆ. ಸೊ ನಂತರ ಇಲ್ಲಿ ಪರಮಾತ್ಮನ ಪಾತ್ರ ಏನು ಅಂದ್ರೆ, ಪರಮಾತ್ಮನ ಪಾತ್ರ ಇಲ್ಲಿ ಅಂದ್ರೆ ಪೂರ್ಣಾಂಶ, ಅಂದ್ರೆ ಭಗವಂತ ಸೂಪರ್ ಸೋಲ್ ಅಂತ, ಪೂರ್ಣ ಪರಮಾತ್ಮ.
ಇದು ಸಂಪೂರ್ಣ ಭೌತಿಕ ಸೃಷ್ಟಿಯನ್ನು ಭಗವಂತ ನಿರ್ವಹಣೆ ಮಾಡ್ತಾನೆ. ಕೃಷ್ಣನು ವೈಯಕ್ತಿಕವಾಗಿ ಸೃಷ್ಟಿ ಮಾಡ್ತಾನೆ, ಪಾಲನೆ ಮಾಡ್ತಾನೆ, ನಾಶನೆ ಮಾಡ್ತಾನೆ ಅಂತ ಜನರು ತಿಳ್ಕೊಂಡಿದ್ರೆ ಅದು ಸರಿಯಲ್ಲ. ಕೃಷ್ಣನು ವೈಯಕ್ತಿಕವಾಗಿ ಸೃಷ್ಟಿ ಪಾಲನೆ ನಾಶದಲ್ಲಿ ತೊಡಗುವುದಿಲ್ಲ. ಯಾಕಂದ್ರೆ ಅವನ ಎನರ್ಜಿಗಳಿದ್ದಾವೆ, ಅವನಿಗೆಲ್ಲರಿಗೂ ಪೋರ್ಟ್ಫೋಲಿಯೋ ಕೊಟ್ಟಿದ್ದಾನೆ. ಎಲ್ಲರೂ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾ ಇರ್ತಾರೆ. ಅವನು ಗೋಲೋಕ ಬೃಂದಾವನದಲ್ಲಿ ತನ್ನ ಲೀಲೆಗಳನ್ನು ಮಾಡಿಕೊಂಡು ಯಶೋದೆಯೊಂದಿಗೆ ಮತ್ತು ಗೋಪಾಲಕರೊಂದಿಗೆ ಮತ್ತು ಗೋಪಿಯರೊಂದಿಗೆ ತಾನು ಈ ಕೃಷ್ಣ ತನ್ನ ಲೀಲೆಗಳನ್ನು ನಡೆಸ್ತಾ ಇದ್ದಾನೆ. ಸೊ ಇವೆಲ್ಲ ಕೆಲಸಗಳನ್ನ ಸೃಷ್ಟಿ, ಸ್ಥಿತಿ, ಲಯ ಇವೆಲ್ಲವನ್ನು ಕೂಡ ಅವನು ಮಾಡ್ಲಿಕ್ಕೆ ಏರೋವರಿಗೆ ಕೆಲಸ ಕೊಟ್ಟಿದ್ದಾನೆ. ಸೊ ಅದರಿಂದ ಅವನು ಈ ಪರಮಾತ್ಮ ಕೇವಲ ಒಂದು ನಿಯಂತ್ರಕ ಆತ್ಮ. ಅವನು ಕೇವಲ ನಿಯಂತ್ರಣ ಮಾಡ್ತಾನೆ, ಮಿಕ್ಕಿದ್ದೆಲ್ಲ ಎಲ್ಲರೂ ಬೇರೆಯವ್ರು ನೋಡ್ಕೋತಾರೆ. ಅವ್ರು ಸೃಷ್ಟಿ ಮಾಡೋದು ಎಲ್ಲ ಕೆಲಸಗಳನ್ನು ಬೇರೆ ಕೊಟ್ಬಿಟ್ಟಿದ್ದಾನೆ. ಸೊ ಇನ್ನೊಂದು ವಿಷಯ ಶಿಲ ಪ್ರಭುಪಾದರು ಹೇಳ್ತಾನೆ ಅಂದ್ರೆ, ವೃಂದಾವನ ಲೀಲದ ಬಗ್ಗೆ ಮಾತಾಡ್ತಾರೆ ಇಲ್ಲಿ. ಅದು ಭಗವಂತನ ಆನಂದಮಯ ಸ್ವರೂಪವನ್ನು ನಾವು ನೋಡ್ಬೇಕಂದ್ರೆ ವೃಂದಾವನ ಲೀಲೆಗಳನ್ನು ನಾವು ತಿಳ್ಕೋಬೇಕು. ಇಲ್ಲಿ ಆನಂದಮಯ ಸ್ವರೂಪ ಕೃಷ್ಣನ ಯಾವಾಗಲೂ ತನ್ನ ಅತೀಂದ್ರಿಯ ಆನಂದದಲ್ಲಿ ಇರ್ತಾನೆ. ಮತ್ತು 5,000 ವರ್ಷಗಳ ಹಿಂದೆ ಬೃಂದಾವನದಲ್ಲಿ ಅವನು ಮಾಡಿದ ರಾಕ್ಷಸರ ಸಂಹಾರಗಳು, ಅಗಾಸುರ, ಬಕಾಸುರ, ಇವೆಲ್ಲ ಕೇವಲ ಅವನಿಗೆ ಆನಂದದ ವಿಹಾರಗಳಾಗಿದ್ದು. ಅಂದ್ರೆ ಒಂದು ಏಟ್ ಹಿಂಗ್ ಹೊಡೆದ್ರೆ ಅವರೆಲ್ಲ ಸತ್ತೋಗ್ತಾರೆ. ಕೃಷ್ಣನ ಮುಂದೆ ಅವರೆಲ್ಲ ಏನು. ಆದ್ರೆ ಅವ್ರು ಅನ್ಕೋತಾರೆ ಈ ಕೃಷ್ಣ ಒಂದು ಸಣ್ಣ ಮಗು, 1 ವರ್ಷದ 6 ತಿಂಗಳ ಮಗು, ಇವನ್ ನಾವು ನಿಜ ಸುಲಭವಾಗಿ ಕೊಂಡ್ಬಿಡ್ಬೋದು ಅನ್ಕೋತಾರೆ. ಆದ್ರೆ ಕೃಷ್ಣ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಆದ್ರಿಂದ ಅವ್ರ ಭಗವಂತನಿಗೆ ಕೇವಲ ಒಂದು ಚುಟ್ಕಿ ಹೊಡೆಯೋದ್ರಲ್ಲಿ ಅವ್ರನ್ನೆಲ್ಲ ಮುಗಿಸ್ತಾ ಇದ್ದ. ಸೊ ಆದ್ರೆ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂದ್ಬಿಟ್ಟು ಅವ್ರ ಕಾಲು ಹಿಡಿದು ಎಳ್ದಾಡೋದು, ಅವ್ರ ಮೇಲೆ ಬೀಸಾಕ್ದ ಕೃಷ್ಣನ ಮೇಲೆ ಹೋಗೋದು, ಈ ತರಯಾಗಿ ಲೀಲೆಗಳನ್ನು ತೋರಿಸಿ ಅವನು ತುಂಬಾ ಆನಂದ ಪಡ್ತಾ ಇದ್ದ. ಕೃಷ್ಣ ತಾನು ಆನಂದಿಸ್ತಾ ಇದ್ದ ಮತ್ತು ತನ್ನ ಎಲ್ಲ ಬಾಲಲೀಲೆಗಳಿಂದ ಕೃಷ್ಣನು ತನ್ನ ಒಂದು ಸ್ನೇಹಿತರಿಗೆ, ಗೋಪಿಯರಿಗೆ ಮತ್ತು ತನ್ನ ತಂದೆ ತಾಯಿಯವರಿಗೆ, ಇವರಿಗೆಲ್ರಿಗೂ ಬಾಲರ ಲೀಲೆಗಳ ಬಗ್ಗೆ ಆನಂದವನ್ನು ಕೊಡ್ತಾ ಇದ್ದ. ನಂತರ ಭಕ್ತರಿಗೂ ಕೂಡ ಆನಂದ ಸಿಗ್ತಾ ಇತ್ತು. ಹೇಗೆ ಅಂದ್ರೆ ಬೆಣ್ಣೆ ಕದಿಯುವ ಅವನ ಖ್ಯಾತಿ. ಸೊ ಬೆಣ್ಣೆ ಕದಿಯೋ ಅಂದ್ರೆ, ಏಕೆಂದ್ರೆ ಅವನು ಬೆಣ್ಣೆ ಕದಿಯೋಗ ಅವನಿಗೇನು ಬೆಣ್ಣೆಗೇನು ಕಡಿಮೆನಾ? ಅವನ ಮನೆಯಲ್ಲೇ ಬೇಕಾದಷ್ಟು ಬೆಣ್ಣೆ ಇದೆ. ಲಕ್ಷಾಂತರ ಹಸುಗಳು ಶ್ರೀಕೃಷ್ಣ ತಂದೆಯವರು ನಂದ ಮಹಾರಾಜನ ಹತ್ರ ಇದೆ. ಸೊ ಆ ಬೆಣ್ಣೆ ಕದಿಲಿಕ್ಕೆ ಹೋಗ್ಬೇಕಾ? ಆ ಬೆಣ್ಣೆಯಿಂದ ಕೂಡ ಅಂದ್ರೆ ಭಗವಂತ ತನ್ನ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಾ ಇದ್ದ ತನ್ನ ಭಕ್ತರಿಗೆಲ್ಲಾನು, ಎಲ್ಲ ಗೋಪಿಯರಿಗೆಲ್ಲಾನು ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಿದ್ದ. ಅವರೆಲ್ಲ ಒಂದು ಬೆಣ್ಣೆಯನ್ನು ಮೊಸರು, ಹಾಲು ಮೊಸರು ಎಲ್ಲ ಮಾಡಿ ನಂತರ ಅದನ್ನು ಬೆಣ್ಣೆಯನ್ನು ತೆಗೆದು ಅಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಅದನ್ನು ಭಗವಂತನಿಗೆ ಅರ್ಪಿಸದಿದ್ರೆ ಹೇಗೆ? ಸೊ ಅವರೆಲ್ಲ ತಗೊಂಡೋಗಿ ಯಾವುದು ಕಂಸನ ಆಸ್ಥಾನದಲ್ಲಿ ಕೊಡ್ಲಿಕ್ಕೋ ಇಲ್ಲ ಕಂಸನ ರಾಜ್ಯಕ್ಕೋ ತಗೊಂಡೋಗೋ ಮಾರೋದು ಏನೋ ಮಾಡ್ತಾ ಇದ್ರು. ಆದ್ರೆ ಅವ್ರಿಗೆಲ್ಲರಿಗಿಂತ ಕೊಡೋದಾಕಿ ನಾವು ಮೊದಲು ಕೃಷ್ಣನಿಗೆ ಕೊಡ್ಬೇಕಲ್ವಾ? ಸೊ ಆದ್ರೆ ನೀವು ಕೊಡಲ್ಲ, ಸರಿ ನಾನೇ ತಗೋತೀನಿ ಅಂದ್ಬಿಟ್ಟು ಕೃಷ್ಣ ಎಲ್ಲರ ಮನೆಯನ್ನು ಒಂದ್ ಸ್ವಲ್ಪ ತಗೊಂಡು ತಿಂತಾ ಇದ್ದು. ಯಾರು ಜಾಸ್ತಿ ಕೃಷ್ಣನಿಗೆ ಇರ್ತಾರೆ, ಪ್ರೀತಿ ಪಾತ್ರ ಆಗಿರ್ತಾರೆ, ಅವರಿಂದ ಸ್ವಲ್ಪ ಜಾಸ್ತಿನೇ ತಗೋತಿದ್ದ. ಯಾರು ಕೃಷ್ಣನಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತಿರ್ಲಿಲ್ವೋ ಅವರಿಂದ ಇನ್ನೂ ಸ್ವಲ್ಪ ಜಾಸ್ತಿ ತಗೋತಿದ್ದ. ಈ ರೀತಿಯಾಗಿ ಅವರ ಸೇವೆಯನ್ನು ಕೃಷ್ಣ ಇಂಡೈರೆಕ್ಟ್ ಆಗಿ ಪಡ್ಕೊತಾ ಇದ್ದ. ಕೃಷ್ಣ ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇದ್ದ ಅವರಿಗೆ. ಈ ರೀತಿಯಾಗಿ ಅವನು ಒಂದು ಭಕ್ತರ ಜೊತೆ ಒಂದು ಶಾಂತ ರಸ, ದಾಸ್ಯ ರಸ, ಸಖ್ಯ ರಸ, ವಾತ್ಸಲ್ಯ ರಸ, ಮಾಧುರ್ಯ ರಸ, ಈ ಎಲ್ಲ ರಸಗಳನ್ನು ಕೂಡ ಅವನು ಬೃಂದಾವನದಲ್ಲಿ ತನ್ನ ಲೀಲೆಗಳ ಮೂಲಕವಾಗಿ ತನ್ನ ಗೋಪಾಲಕರಿಗೆ ಮತ್ತು ತಾಯಿ ತಂದೆಯರಿಗೆ, ಎಲ್ರಿಗೂ, ಗೋಪಿಯರಿಗೆ ಎಲ್ರಿಗೂ ತೋರಿಸ್ತಾ ಇದ್ದ. ಸೊ ಅದರಿಂದ ಇಲ್ಲಿ ಶ್ರೀಮದ್ ಭಾಗವತದಲ್ಲಿ ಬಾಲಕರ ಶ್ರೇಷ್ಠತೆಯ ಬಗ್ಗೆ ಕೂಡ ಹೇಳಿದ್ದಾರೆ. ಯಾಕಂದ್ರೆ ಇಲ್ಲಿ ಕೃಷ್ಣನೊಂದಿಗೆ ಆಡುವ ಅವಕಾಶ ಸಿಕ್ಕಿದೆ ಅಲ್ವಾ ಅವರಿಗೆ. ಕೃಷ್ಣನೊಂದಿಗೆ ನಮಗೆ ಕೃಷ್ಣನ ಒಂದು ದರ್ಶನ ಮಾಡೋ ಅವಕಾಶ ಸಿಗೋದಿಲ್ಲ. ಅದು ನಂತರ ಅದಕ್ಕೆ ಎಷ್ಟೋ ಜನಗಳಿಗೆ ಕೃಷ್ಣ ಅಂತ ಬಾಯಲ್ಲೇ ಬರೋದಿಲ್ಲ. ಸೊ ಕೃಷ್ಣ ಅಂತ ಬಾಯಲ್ಲಿ ಬರೋದಿಲ್ಲ. ಕೃಷ್ಣ ಅಂದ್ರೆ ಅದನ್ನು ಹೇಳಕ್ ಕಷ್ಟ ಅವರಿಗೆ. ಚಾಂಟ್ ಅಂದ್ರೆ ಕಾಂಟ್ ಅಂತಾರೆ ಇವರು. ಸೊ ಅವರಿಗೆ ಕೃಷ್ಣನ ಬಗ್ಗೆ ಒಂದು ಮಾತು ಕೇಳಲಿಕ್ಕೂ ಕೂಡ ಇಷ್ಟ ಇಲ್ಲ. ಜೈ ಶ್ರೀ ಕೃಷ್ಣ ಅಂದ್ರೆ ಅದು ಅಪರಾಧ ಅಂತಾರೆ. ಅಂತ ಜನಗಳು ಇದ್ದಾರೆ ಈ ಲೋಕದಲ್ಲಿ. ಸೊ ಯಾರೋ ಹೇಳ್ತಾ ಇದ್ರು, ಹಿಂದಿನ ಕಾಲದಲ್ಲಿ ಜೈ ಶ್ರೀರಾಮ್ ಅಂದ್ರೆ ರಾಕ್ಷಸರಿಗೆಲ್ಲ ತುಂಬಾ ಹಿಂಸೆ ಆಗ್ತಿತ್ತಂತೆ, ಅವರು ಗಲಾಟೆ ಮಾಡ್ತಿದ್ದಾರಂತೆ. ಸೊ ಅದೇ ಹೇಳ್ತಾ ಇದ್ರು, ಈಗಿನ ಕಾಲದಲ್ಲೂ ಅಂತವ್ರು ಇದ್ದಾರೆ, ನಾವು ಜೈ ಶ್ರೀರಾಮ್ ಅಂದ್ರೆ ಜನಗಳು ಗಲಾಟೆ ಮಾಡ್ತಾರೆ, ಅವ್ರಿಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿ. ಸೊ ರಾಕ್ಷಸರಿಗೆಲ್ಲ ಇಷ್ಟ ಆಗೋದಿಲ್ಲ ಅಂತ ಹೇಳಿ. ಸೊ ಈ ರೀತಿಯಾಗಿ ಅವನು ಭಗವಂತ ಏನ್ ಮಾಡ್ತಾನೆ, ಯಾರ ಜೊತೆ ಆಟ ಆಡ್ಲಿಕ್ಕೆ, ಯಾರು ಭಗವಂತನಿಗೆ ಆಟ ಆಡ್ಲಿಕ್ಕೆ ಇಷ್ಟಪಡ್ತಾರೋ ಅಂಥವ್ರಿಗೆ ಆ ಕರುಣೆಯನ್ನು ಕೊಡ್ತಾನೆ. ಮತ್ತು ಜ್ಞಾನಿಗಳಿಗೆ ಮತ್ತು ನಿರಾಕಾರ ಬ್ರಹ್ಮನಾಗಿ ಕಾಣಿಸ್ಕೊಳ್ತಾನೆ. ಭಕ್ತರಿಗೆ ಪರಮ ದೈವವಾಗಿ ಕಾಣಿಸ್ಕೊಳ್ತಾನೆ. ಮತ್ತು ಸಾಮಾನ್ಯ ಜನರಿಗೆ ಕೇವಲ ಮನುಷ್ಯನಂತೆ ಗೋಚರಿಸ್ತಾನೆ. ದುರ್ಯೋಧನಾದಿ ಜನಗಳಿಗೆ ಏನ್ ಮಾಡ್ತಾನೆ, ಒಂದು ಸಾಮಾನ್ಯ ಮನುಷ್ಯನಾಗಿ ಕಾಣಿಸ್ಕೊಳ್ತಾನೆ. ಸೊ ಎಲ್ಲರಿಗೂ ಎಲ್ಲ ರೀತಿಯ ಒಂದು ಅವರವರ ಭಾವಕ್ಕೆ ತಕ್ಕಂಗೆ
ತನ್ನನ್ನು ಪ್ರದರ್ಶನಗೊಳಿಸ್ತಾನೆ, ತನ್ನ ಲೀಲೆಗಳನ್ನು ಮಾಡ್ತಾನೆ. ಸೊ ನಂತರ ಇಲ್ಲಿ ಇನ್ನೊಂದು ಇದೊಂದು ವಿಷಯವನ್ನು ಶ್ರೀಲ ಪ್ರಭುಪಾದ ಹೇಳ್ತಾರೆ. ಅಂದ್ರೆ ಬ್ರಹ್ಮ ಜ್ಯೋತಿಯ ಆವರಣದ ಆಚೆಗಿನ ದರ್ಶನ ಬೇಕು ನಮ್ಗೆ, ಭಕ್ತರ ಡಿಮ್ಯಾಂಡ್ ಏನು ಅಂದ್ರೆ ಬ್ರಹ್ಮ ಜ್ಯೋತಿಯ ಆವರಣದ ಹೊರಗೆ ಹಿಂದೆ ಏನಿದೆ ಅದರ ದರ್ಶನ ನಮಗೆ ಕೊಡು ಅಂತ ಹೇಳ್ತಾ ಇದ್ದಾರೆ ಈ ಮಂತ್ರದಲ್ಲಿ. ಅಂದ್ರೆ ಭಕ್ತ 4ನೇ ಹಂತದ ಸಾಕ್ಷಾತ್ಕಾರ ಪಡ್ಕೋಬೇಕು ನಾವು ಅಂತ ಕೇಳ್ಕೊತಾ ಇದೆ. ಅಂದ್ರೆ ಸಾಂಖ್ಯ ಮತ್ತು ಜ್ಞಾನಗಳಿಗೆ ಎಲ್ಲಕ್ಕೂ ಮಿತಿ ಇದೆ. ಸಾಂಖ್ಯ ಯೋಗ, ಜ್ಞಾನ ಯೋಗ ಇವೆಲ್ಲಕ್ಕೂ ಮಿತಿ ಇದೆ. ಅದು ಕೇವಲ 24 ಭೌತಿಕ ಅಂಶಗಳನ್ನು ಸಾಂಖ್ಯದಲ್ಲಿ ಮತ್ತು ಜ್ಞಾನ ಯೋಗದಲ್ಲಿ ತಿಳಿಸ್ಕೊಡ್ತಾರೆ. ಸೊ ಅದೇ ನಿರಾಕಾರವಾದಿಗಳು ಏನ್ ಮಾಡ್ತಾರೆ, ಕೇವಲ ಬ್ರಹ್ಮ ಜ್ಯೋತಿಯ ತೇಜಸ್ಸಿನಿಂದ ಅಲ್ಲೇ ಅವರು ಸೆಟ್ಲ್ ಆಗ್ಬಿಡ್ತಾರೆ, ಅಲ್ಲಿಂದ ಮುಂದಕ್ಕೆ ಏನಿಲ್ಲ ಅನ್ಕೊಂಡ್ಬಿಡ್ತಾರೆ. ಆ ಜ್ಯೋತಿ ಜೊತೆ ಹೋಗಿ ಮರ್ಜ್ ಆಗ್ಬಿಡ್ತೀವಿ ನಾವು ಅನ್ಕೋತಾರೆ, ಅಲ್ಲಿ ಜ್ಯೋತಿನಲ್ಲೇ ವಿಲೀನವಾಗ್ಬಿಡ್ತೀವಿ ಅಂತ ಅನ್ಕೋತಾರೆ. ಆದ್ರೆ ಅದು ಸರಿಯಲ್ಲ. ಯಾರು ಸಂಪೂರ್ಣ ಸತ್ಯವನ್ನು ನೋಡ್ಲಿಕ್ಕೆ ಇಷ್ಟಪಡ್ತಾರಲ್ಲ ಅವರು ಈ 24 ಭೌತಿಕ ಅಂಶಗಳು, ಅದನಂತರ ಹಿರಣ್ಮಯ ಪಾತ್ರ ಅಂದ್ರೆ ಆ ಸುವರ್ಣವಾದ ಆವರಣವನ್ನು ಕೂಡ ಭೇದಿಸಿ ಭಗವಂತನ ನಿಜವಾದ ಮುಖವನ್ನು ಅರಿಲಿಕ್ಕೆ ಪ್ರಯತ್ನ ಪಡ್ತಾರೆ. ಮುಖ ಅಂದ್ರೆ ಏನು? ಗುಣಗಳು, ದೇಹ ಪ್ರಕೃತಿಗಳು, ಗುಣಗಳು, ಮತ್ತೆ ಮಹಿಮೆಗಳು, ಲೀಲೆಗಳು, ಇವೆಲ್ಲವನ್ನು ಸೇರಿಸಿ ಮುಖ ಅಂತ ಇಲ್ಲಿ ಹೇಳಲಾಗಿದೆ. ಸೊ ಒಂದು ಶಬ್ದದಿಂದ ಹೇಳಲಾಗಿದೆ. ಸೊ ಅದರಿಂದ ಬ್ರಹ್ಮ ಜ್ಯೋತಿ ಏನಿದೆ ಇದು ಕೃಷ್ಣನ ವೈಯಕ್ತಿಕ ಕಿರಣಗಳು ಮಾತ್ರ ಎಂಬುದು ಬ್ರಹ್ಮ ಸಂಹಿತೆಯಲ್ಲಿ ಕೂಡ ನಾವು ನೋಡಿದ್ದೇವೆ. ಗೋವಿಂದನ ದೇಹದ ಪ್ರಭೆಯೇ ಬ್ರಹ್ಮ ಜ್ಯೋತಿ ಅಂತ ಇವನು ಬ್ರಹ್ಮ ಕೂಡ ಒಪ್ಕೊಂಡಿದ್ದಾನೆ. ಅಂದ್ರೆ ಬ್ರಹ್ಮನಿಗಿಂತ ದೊಡ್ಡ ವಿದ್ವಾಂಸರು ಯಾರಿದ್ದಾರೆ ಇಲ್ಲಿ ಲೋಕದಲ್ಲಿ? ಅವನೇ ದೊಡ್ಡ ವಿದ್ವಾಂಸ ನಮ್ಗೆಲ್ಲ ಅಲ್ವಾ, ಬ್ರಹ್ಮದೇವರು. ಸೊ ಅದರಿಂದ ಬ್ರಹ್ಮನೇ ಹೇಳ್ತಾ ಇದ್ದಾನೆ ಈ ಕಿರಣಗಳೇನಿದೆ ಇದು ಕೇವಲ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮದೇವರು ಏನ್ ಹೇಳಿದ್ದಾರೆ, ಕೃಷ್ಣನ ದೇಹದಿಂದ ಬರ್ತಾ ಇರೋ ಕಿರಣಗಳು ಮಾತ್ರ, ಕೃಷ್ಣ ಅಲ್ಲ ಇದು ಅಂತ ಅವನು ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಸೊ ಅದರಿಂದ ಪೂರ್ಣ ಜ್ಞಾನ ನಾವು ಪಡ್ಕೋಬೇಕು ಅಂದ್ರೆ ಹೇಗೆ? ಭಕ್ತಿ ಯೋಗವನ್ನು ಮಾಡಬೇಕು. ಬ್ರಹ್ಮನ್, ಪರಮಾತ್ಮನ್ ಮತ್ತು ಭಗವಾನೇತಿ 3 ಅಂಶಗಳು ಬೇರು ಶ್ರೀಕೃಷ್ಣನೇ ಎಂದು ತಿಳಿದಾಗ ಅದು ಪೂರ್ಣ ಜ್ಞಾನ ಆಗತ್ತೆ. ಸೊ ಯಾವಾಗ ನಾವು ಹಿಂದಿನ ಶ್ಲೋಕದಲ್ಲಿ ನಾವು 14ನೇ ಶ್ಲೋಕದಲ್ಲಿ ನಾವು ತಿಳ್ಕೊಂಡಿದ್ವಿ, ನಾವು ಈ ಭಗವಂತನ ಪೂರ್ಣ ಜ್ಞಾನ ಅಂದ್ರೆ ಈ ಜ್ಞಾನವನ್ನು ನಾವು ತಿಳ್ಕೊಡ್ಬೇಕು. ಈ ಜ್ಞಾನವನ್ನು ತಿಳ್ಕೊಂಡ್ಮೇಲೆ ಆಮೇಲೆ ವಾಸುದೇವ ಸರ್ವಮಿತಿ ಕೃಷ್ಣನೇ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ, ಬಹುನಾಂ ಜನ್ಮನಾಮಂತೆ ಜ್ಞಾನವಾನಾಂ ಪ್ರಪದ್ಯತೆ ವಾಸುದೇವಂ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ ಅಂತ ಶ್ರೀಕೃಷ್ಣ ಹೇಳಿದಾನೆ. ಅಂದ್ರೆ ವಾಸುದೇವನ ಎಲ್ಲ ಸರ್ವಕಾರಣಗಳ ಕಾರಣ ಅಂತ ಯಾರು ತಿಳ್ಕೊತಾರೆ ಅಂತಹ ಮಹಾತ್ಮರು ಸುದುರ್ಲಭ ಅಂದ್ರೆ ತುಂಬಾ ದುರ್ಲಭ ಅಂದ್ರೆ ಕಷ್ಟ, ಸುದುರ್ಲಭ ಅಂದ್ರೆ ಅತೀ ಕಷ್ಟ ಸಿಗೋದು ಅಂತ ಮಹಾತ್ಮರು ಅಂತ ಭಗವಂತ ಹೇಳಿದಾನೆ. ಸೊ ಆದ್ರಿಂದ ಈ ಭಗವದ್ಗೀತೆಯಲ್ಲಿ ಏನ್ ಹೇಳುತ್ತೆ, 3 ರೀತಿಯ ಅತೀಂದ್ರಿಯವಾದಿಗಳನ್ನು ಹೋಲಿಕೆ ಮಾಡ್ತಾರೆ. ಕರ್ಮಯೋಗಿ, ಜ್ಞಾನಯೋಗಿ ಮತ್ತು ಕೊನೆಗೆ ಕರ್ಮಿ, ಜ್ಞಾನಿ ಮತ್ತೆ ಯೋಗಿ, ಕೊನೆಗೆ ಇದು ಭಕ್ತರು. ಈ ಎಲ್ಲ ಇವರ ಬಗ್ಗೆ ಕಂಪೇರ್ ಮಾಡಿದ್ದಾರೆ. ಇದರಲ್ಲಿ ಏನ್ ಮಾಡ್ತಾರೆ, ಜ್ಞಾನಿಗಳು ಅಂದ್ರೆ ಇವರು ಬ್ರಹ್ಮನನ್ನು ಪೂಜೆ ಮಾಡ್ತಾರೆ, ಇವರು ಕರ್ಮ ಆಕಾಂಕ್ಷಿಗಳಿಗಿಂತ ಉತ್ತಮ, ಬರೀ ಕರ್ಮಕಾಂಡೀಯಗಳಿಗಿಂತ ಜ್ಞಾನಿಗಳು ಉತ್ತಮ. ಯೋಗಿಗಳು ಜ್ಞಾನಿಗಳಿಗಿಂತಲೂ ಶ್ರೇಷ್ಠ, ಅವರು ಪರಮಾತ್ಮನನ್ನು ಪೂಜೆ ಮಾಡ್ತಾರೆ. ಎಲ್ಲಾ ಯೋಗಿಗಳಲ್ಲಿ ಯಾರು ನಿರಂತರವಾಗಿ ಭಕ್ತಿ ಸೇವೆ ಮಾಡ್ತಾರಲ್ಲ ಅವರು ಅತ್ಯಂತ ಶ್ರೇಷ್ಠರು ಅಂತ ಹೇಳಿ ಈ ರೀತಿಯಾಗಿ ಈ 3 ರೀತಿಯ ಅತೀಂದ್ರಿಯವಾದಿಗಳನ್ನು ಈ ಶ್ಲೋಕದ ಕೊನೆಯಲ್ಲಿ ಶ್ರೀಲ ಪ್ರಭುಪಾದರು ತಮ್ಮ ಭಾವಾರ್ಥದಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ಅದರಿಂದ ಪರಮಶ್ರೇಷ್ಠ ಮಾರ್ಗ ಏನು ಅಂದ್ರೆ ಭಕ್ತಿ ಯೋಗದ ಕಡೆಗೆ ನಮ್ಮನ್ನು ನಾವು ತೆಗೆದುಕೊಂಡು ಹೋಗುವುದು. ಇದು ಶ್ರೀಕೃಷ್ಣನ ಕೃಪೆಯಿಂದ ಭಕ್ತಿ ಯೋಗದಿಂದ ಕಡೆಗೆ ಹೋಗಿ ನಾವು ನಂತರ ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಬೇಕು. ಕೃಷ್ಣ, ನಿನ್ನ ಮುಖವನ್ನು ತೋರಿಸು ನನಗೆ, ದಯವಿಟ್ಟು ನಿನ್ನ ಮುಖ ತೋರಿಸು ಅಂದ್ರು. ಮತ್ತೆ ನಿನ್ನ ಈ ಹಿರಣ್ಮಯನ ಪಾತ್ರೇಣ, ಅದರಿಂದ ನನಗೆ ನಿನ್ನ ಮುಖವನ್ನು ಸರಿಯಾಗಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ನಿನ್ನ ಕೃಪೆ ಇಟ್ಟು ನಿನ್ನ ಹಿರಣ್ಮಯನ ಪಾತ್ರೆಯನ್ನು ಸ್ವಲ್ಪ ಸೈಡಿಗೆ ಸರಿಸಿ ನಿನ್ನ ಮುಖಕಮಲದ ದರ್ಶನವನ್ನು ನನಗೆ ಕೊಡು ಅಂತ ಈ ಶ್ಲೋಕದಲ್ಲಿ ಭಕ್ತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸೊ ಇಷ್ಟು ಈ ಶ್ಲೋಕದ ಬಗ್ಗೆ. ಯಾರಿಗಾರು ಏನಾದ್ರು ಹೇಳಲಿಕ್ಕಿದೆಯಾ? ಕೃಷ್ಣ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈ ಪೂಷನ್ ನೀವು ಹೇಳ್ಬೇಕಾರೆ ಏಕಾಂಶೇನ ಜಗತ್ ಅಂತ ಹೇಳಿದ್ರಿ, ಅದೊಂದ್ ಸ್ವಲ್ಪ ಹೇಳಿ ಗುರುಜಿ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆಯಲ್ಲ ಮಾತಾಜಿ, 10ನೇ ಅಧ್ಯಾಯದಲ್ಲಿ. ಯಾರಿಗಾರು ಹುಡ್ಕೊಡ್ಲಿಕ್ಕಾಗತ್ತ ಆ ಶ್ಲೋಕ? ಸೊ ಅದರಲ್ಲಿ ಅರ್ಜುನ ಕೇಳ್ತಾನೆ ಶ್ರೀಕೃಷ್ಣನನ್ನು,
ಜನಗಳು ಹೇಗೆ ನಾವು ಸಾಮಾನ್ಯ ಅಂದ್ರೆ ನಮಗೋಸ್ಕರ ಕೇಳೋದವನು ಈ ನಾವು ಸುಲಭವಾಗಿ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ, ನಿನ್ನ ಗುಣಗಳನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ, ನಿನ್ನನ್ನು ಕಾಣೋದು ಹೇಗೆ ಅಂದ್ಬಿಟ್ಟು ಆವಾಗ ಶ್ರೀಕೃಷ್ಣ ಹೇಳ್ತಾನೆ, ಈ ಜಗತ್ತಿನಲ್ಲಿ ನಮ್ಮ ಭೌತಿಕ ಕಣ್ಣುಗಳಿಗೆ ಕಾಣುವ ವಸ್ತುಗಳಿಗೆ ಹೋಲಿಕೆ ಮಾಡ್ಕೊಂಡು ಹೋಗ್ತಾನೆ. ನೆನಪಿದೆಯಾ ಅದು? ಹೇಳ್ತಾನೆ, ಯಾರು ಶಕ್ತಿವಂತ ಜನಗಳಿರ್ತಾರೆ ಅವರಿರುವ ಶಕ್ತಿ ನಾನು. ಓಕೆನಾ? ಈ ರೀತಿಯಾಗಿ ನನ್ನ ಸೂರ್ಯನ ಬೆಳಕು ನಾನು, ಸೂರ್ಯ ಚಂದ್ರರು ನನ್ನ ಕಣ್ಣುಗಳಿದ್ದ ಹಾಗೆ. ಸೊ ಹೀಗೆಲ್ಲ ಹೇಳ್ಕೊಂಡು ಹೋಗ್ತಾನೆ. ಸೊ ಹೀಗೆಲ್ಲ ಹೇಳಿ ಸುಮಾರು 84 ತನ್ನ ವಿಭೂತಿಗಳ ಬಗ್ಗೆ ಶ್ರೀಕೃಷ್ಣ ಹೇಳ್ತಾನೆ. ಕೊನೆಯಲ್ಲಿ ಈ ಶ್ಲೋಕವನ್ನು ಹೇಳ್ತಾನೆ ಭಗವಂತ. ಈ ಎಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ಏನಿದೆ, ಕೇವಲ ನನ್ನ ಒಂದು ಅಂಶದಿಂದ ನಾನು ನನ್ನ ಈ ಸಂಪೂರ್ಣ ಜಗತ್ತನ್ನು ಆವರಿಸಿದ್ದೇನೆ ಮತ್ತು ಸಂಪೂರ್ಣ ಜಗತ್ತನ್ನು ಪಾಲನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸೊ ಆ ಶ್ಲೋಕದಲ್ಲಿ ಹೇಳ್ತಾನೆ ಭಗವಂತ. 10ನೇ ಅಧ್ಯಾಯದಲ್ಲಿ ಬರುತ್ತೆ. 2ನೇ ಶ್ಲೋಕನ ಗುರುಜಿ? 10ನೇ ಅಧ್ಯಾಯದ್ದು 2ನೇ ಶ್ಲೋಕ ಅನ್ಕೋತೀನಿ, ನನಗೂ ಮರ್ತೋಯ್ತು. ಯಾರಿಗಾರು ನೆನಪಿದೆಯಾ? ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನ ಮಹರ್ಷೀಣಾಂ ಚ ಸರ್ವಶಃ. ಅದಲ್ಲ ಶ್ಲೋಕದ ನಂಬರ್ ಮರ್ತೋಯ್ತು ನನಗೆ. ಶ್ಲೋಕದ ಅರ್ಥ ಇದು. ನಾನು ಹೇಳಿ ಮತ್ತೆ. ಪ್ರಭುಜಿ, ಇದು ಯೋಗಿಗಳಿಗೆ ಯಾವ ಮಟ್ಟದ ತನಕ ಭಗವಂತನ ದರ್ಶನ ಆಗತ್ತೆ ಅಂತ? ಅಂದ್ರೆ ಯೋಗಿಗಳಂದ್ರೆ ಯಾವ ಯೋಗ ಮಾಡ್ತಾ ಇದ್ದಾರೆ ಅಂತ ಅವರು. ಸೊ ಭಕ್ತಿ ಯೋಗ ಅಲ್ಲ, ಅಷ್ಟಕ್ಕಿಂತ